ನಮಸ್ಕಾರ ವೀಕ್ಷಕರೇ, ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವರು ಕವನವನ್ನ ಬರೀತಾರೆ, ನೃತ್ಯವನ್ನ ಮಾಡ್ತಾರೆ, ಸಂಯೋಜಿಸ್ತಾರೆ, ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ, ಮಕ್ಕಳಾಗಿ ಮಗುವಾಗಿಯೇ ಶಿಕ್ಷಣವನ್ನ ಕೊಡ್ತಾರೆ. ವೃತ್ತಿ ಒಂದಾದ್ರೆ ಪ್ರವೃತ್ತಿ ಹಲವಾರು. ಇಂತಹ ಒಂದು ಬೃಹದಾಕಾರದ ಪ್ರತಿಭೆಗಳ ಗಣಿಯಾಗಿರುವಂತಹ ಇವತ್ತಿನ ನಮ್ಮ ಅತಿಥಿ ಮತ್ಯಾರೂ ಅಲ್ಲ, ಸೌಮ್ಯ ಸುಧೀಂದ್ರ ರಾವ್ ಅವರು. ಇವರು ಭರತನಾಟ್ಯದಲ್ಲಿ ವಿದ್ವತ್ತನ್ನ ಮಾಡಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಲ್ಲಿ ಮಾತಾಡೋಣ. ನಮಸ್ತೆ ಮ್ಯಾಮ್, ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಈ ನೃತ್ಯದ ಪಯಣವನ್ನ ನೋಡಿದ್ರೆ ನೀವು 5ನೇ ವರ್ಷದಿಂದಲೇ ನೃತ್ಯವನ್ನ ಕಲ್ತಿರುವಂಥದ್ದು. ನಿಮ್ಮ ಹಾಗೂ ಈ ಒಂದು ಭರತನಾಟ್ಯ ಇರ್ಬೋದು ಅಥವಾ ಶಾಸ್ತ್ರೀಯ ಈ ಕಲಾ ಪ್ರಕಾರದೊಂದಿಗಿನ ಒಂದು ಮಿಳಿತ ಹೇಗೆ ಪ್ರಾರಂಭ ಆಯಿತು? ಪ್ರಾರಂಭ ಅಂತ ಹೇಳಿದರೆ, ನನ್ನ ತಂದೆ ಒಂದು ಹವ್ಯಾಸಿ ಯಕ್ಷಗಾನ ಕಲಾವಿದರು, ಕೃಷ್ಣರಾವ್ ಅಗಳಿ ಅಂತ ಹೇಳಿ. ಅವರು ವೇಷಧಾರಿಯಾಗಿದ್ದರು. ಆಗ ನಾನು ಸಾಧಾರಣ ಒಂದು 3-4 ವರ್ಷ UKG LKG ಯಲ್ಲಿರುವಾಗಲೇ ನಾನು ಅವರ ಡಾನ್ಸ್ ಇದು ಯಕ್ಷಗಾನ ಆಟಗಳಿಗೆ ಹೋಗ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಇದು ಒಂಥರ ಹುಚ್ಚರ ಥರ ಆಗಿ ಹೋಗಿತ್ತು. ಅಂದರೆ ಅಲ್ಲಿ ಆಟ ನೋಡೋದು, ಮನೆಗೆ ಬಂದ ಮೇಲೆ ಅಲ್ಲಿ ನನ್ನ ತಂದೆ ಅಥವಾ ಯಾರು ಹೇಗೆ ಕುಣಿದಿದ್ದಾರೆ ಅದನ್ನು ಮನೆಗೆ ಬಂದು ಮಾಡೋದು, ರಿಂಗಣ ಹಾಕೋದು. ಅದು ಒಂಥರ ಫ್ರೀ ಟೈಮ್ ಇದ್ದಾಗೆಲ್ಲ ಕೈಕಾಲು ಕುಣಿತಾ ಇತ್ತು. ಎಲ್ಲಿಂತ ಇಲ್ಲ, ಮನೆಯಲ್ಲಿ ಆಗ್ಬೋದು, ರೋಡಲ್ಲಿ ಆಗ್ಬೋದು, ಎಲ್ಲಿ ಹೋದರೂ ನಮ್ಮ ಹಳ್ಳಿ ಮನೆ ಅಲ್ಲಿ ಇದು ಗದ್ದೆ ಎಲ್ಲ ಇದ್ದರೆ ಎಲ್ಲಿ ಸಮಯ ಸಿಕ್ಕುತ್ತೋ, ಯಾರು ನನ್ನ ನೋಡ್ತಾರೋ ನೋಡೋದಿಲ್ವೋ ಎಲ್ಲ ಕಡೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಿದ್ದೆ. ಸ್ಕೂಲ್ ನಮ್ಮ LKG ಟೀಚರ್ ಒಬ್ಬರು ನನ್ನ ತಂದೆಯನ್ನು ಕರೆದು, ನೀವು ಅವಳನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿ, ಅದು ಆ ಪ್ರತಿಭೆ ಇನ್ನೂ ಬೆಳಿಬೇಕು, ಅವಳನ್ನು ಹೀಗೆ ಬಿಡಬೇಡಿ, ಒಂದು ಡ್ಯಾನ್ಸ್ ಆಮೇಲೆ ಮ್ಯೂಸಿಕ್ ಎರಡಕ್ಕೂ ಹಾಕಿ ಅಂತ ಹೇಳಿ ನನ್ನ ತಂದೆ ಹತ್ರ ಹೇಳಿದರು. ಆಮೇಲೆ ನನ್ನ ತಾಯಿ ಮುಕುಂದ ಕೃಪದಲ್ಲಿ ಅಕಾಡೆಮಿ ಕ್ಲಾಸ್ ಇತ್ತು. ಮಾಧವರಾವ್ ಕೊಡವರು, ಈಗ ಕೀರ್ತಿಶೇಷ ಅವರು ಇಲ್ಲ, ಅವರ ಹತ್ರ ನನ್ನನ್ನು ಭರತನಾಟ್ಯಕ್ಕೆ ಹಾಕಿದರು. ಆಮೇಲೆ ಮಧುರು ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಕರ್ನಾಟಕ ವೋಕಲಿಗೆ ನನ್ನ ಹತ್ರ ಅಲ್ಲಿಗೆ ಸೇರಿಸಿದ್ರು ನನ್ನನ್ನು. ಹಾಗೆ ಈ ನೃತ್ಯ ಸಂಗೀತ ಇದರ ಪಯಣ ಅಲ್ಲಿಂದ ಶುರುವಾಯಿತು. ಮ್ಯಾಮ್, ನಿಮ್ಮನ್ನು ನೋಡಿದ್ರೆ, ಈಗ ನೀವು ಹೇಳಿದ ವಿಚಾರವನ್ನು ಕೇಳಿದರೆ, ಮನಸ್ಸು ಬಿಚ್ಚಿ ಯಾರು ನಮ್ಮನ್ನು ನೋಡ್ತಿದ್ದಾರಾ ಇಲ್ವಾ ಅದರ ಪರಿವೇ ಇಲ್ಲದೆ ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಕುಣಿಯುವ ಮಕ್ಕಳನ್ನು ನೋಡಿದ್ರೆ ಇವತ್ತು ಸಂಖ್ಯೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇಲ್ವಾ? ಕಮ್ಮಿ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ, ಹಿಂದಿನ ಕಾಲಕ್ಕಿಂತ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಜಾಸ್ತಿ. ಈಗ ನನ್ನ ಇದನ್ನೇ ನೋಡಿದರೆ, ಆವಾಗೆಲ್ಲ ನನ್ನ ತಾಯಿಯನ್ನು ತುಂಬ ಜನ ಪ್ರಶ್ನಿಸ್ತಿದ್ರು, ಯಾಕೆ ಭರತನಾಟ್ಯ ನಲಿಪೆರೆ ಪೋಪುನ ಅಂತ ಅನ್ನುವ ಮಾತುಗಳು ಆವಾಗ ಜಾಸ್ತಿ ಕಂಡು ಬರ್ತಾ ಇತ್ತು. ಈಗ ಹಾಗೇನೂ ಇಲ್ಲ. ಗಲ್ಲಿಗಳಲ್ಲಿ ನೀವು ಡ್ಯಾನ್ಸ್ ಕ್ಲಾಸ್ ನೋಡ್ತೀರಿ. ಅದು ಭರತನಾಟ್ಯ ಮಾತ್ರ ಅಲ್ಲ, ವೆಸ್ಟರ್ನ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ಈ ಫೋಕ್ ಡ್ಯಾನ್ಸಸ್ ಆಗಿರ್ಬೋದು, ಎಲ್ಲ ಥರದ ಕುಣಿತಗಳು. ಈ ಪ್ರೋತ್ಸಾಹನೂ ಜಾಸ್ತಿ ಆಗಿದೆ. ಪೇರೆಂಟ್ಸ್ಗಳೇ ಆ್ಯಕ್ಚುಲಿ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗಳೇ ಒಂಥರ ಉತ್ಸಾಹದಲ್ಲಿ ಇದ್ದಾರೋ ಏನೋ ಅಂತ ಅನ್ನಿಸ್ತದೆ. ಸೊ ಹಾಗೆ ಇರಬೇಕಾದ್ರೆ ಮಕ್ಕಳು ಕಮ್ಮಿ ಅಂತ ಹೇಳಿ ನಾನು ಹೇಳೋದಿಲ್ಲ, ಬಟ್ ಡೈಮೆನ್ಷನ್ಸ್ ಜಾಸ್ತಿ ಆಗಿದೆ. ಭರತನಾಟ್ಯ ಮಾತ್ರ ಅಲ್ಲ, ಮೊದಲು ಹಾಗೆ ಇತ್ತು, ಭರತನಾಟ್ಯ ಇತ್ತು. ಆಮೇಲೆ ಸ್ವಲ್ಪ ಮಕ್ಕಳು ದೊಡ್ಡದಾದ್ಮೇಲೆ ಅವರವರೇ ಸ್ವಲ್ಪ ಡಿವೇಟ್ ಮಾಡ್ಕೋತಾ ಇದ್ರು. ಈಗ ಹಾಗೆ ಅಲ್ಲ, ಲಾಟ್ ಆಫ್ ಡ್ಯಾನ್ಸ್ ಫಾರ್ಮ್ಸ್, ಲಾಟ್ ಆಫ್ ಅಪರ್ಚುನಿಟೀಸ್. ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಬೇಕಾದಷ್ಟು ವೆರೈಟಿಗಳು ಆಗಿದೆ ಅಂತ ಅನಿಸ್ತದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಬೆಳಗ್ಗೆಯಿಂದ ಸಂಜೆ ರಾತ್ರಿಯವರೆಗೆ. ಅಯ್ಯೋ, ಎಷ್ಟೋ ನನ್ನ ಸ್ಟೂಡೆಂಟ್ಸ್ಗಳೇ ಎಷ್ಟೋ ಜನ ಇದ್ದಾರೆ. ಭರತನಾಟ್ಯ, ಆಮೇಲೆ ಮ್ಯೂಸಿಕ್ಕು, ಆಮೇಲೆ ಯಕ್ಷಗಾನ, ಆಮೇಲೆ ಫೋಕ್ ಡ್ಯಾನ್ಸ್, ಆಮೇಲೆ ಫಿಲ್ಮ್ ಡ್ಯಾನ್ಸ್, ಲಾಟ್ ಆಫ್ ಸೊ ಅಪರ್ಚುನಿಟಿಗಳು ಕೂಡ ಜಾಸ್ತಿ. ಸಾಕಷ್ಟು ಡೈಗ್ರೆಷನ್ಸ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗುವಂಥದ್ದು. ಮೇಡಮ್, ಈ ಒಂದು ವಿಚಾರವನ್ನ ಹೇಳೋದಂತಾದ್ರೆ, ನಿಮ್ಮ ಪೇರೆಂಟ್ಸ್ ಬಹಳ ಬೇಗ ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿರುವಂಥದ್ದು. ಇವತ್ತು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಇಂಟ್ರೆಸ್ಟ್ಗೆ ತಕ್ಕದಾಗೆ ಕುಣಿಸುವಂಥದ್ದು ಮಕ್ಕಳನ್ನ. ಸೊ ನಿಮ್ಮ ಆಗಿನ ಒಂದು ಲೈಫ್, ಈಗಿನ ಮಕ್ಕಳ ಲೈಫ್, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಇದು ನನಗೆ ಇದು ಮ್ಯಾಟರ್ ಆಫ್ ಡಿಸ್ಕಷನ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ,
ನಾನು ಚಿಕ್ಕವಳಿದ್ದಾಗ ನನಗೆ ಆವಾಗ ಗುರುಗಳ ಸಂಖ್ಯೆ ಇಷ್ಟೇನಿರಲಿಲ್ಲ. ಇವಾಗ ಬಹಳ ಗುರುಗಳು, ಡಾನ್ಸ್ ಟೀಚರ್ಸ್ ಆಗಿರ್ಬೋದು, ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆವಾಗ ಲೆಕ್ಕದ್ದು ಒಂದು ಸ್ವಲ್ಪ ಜನ ಇದ್ರಷ್ಟೆ. ಸೊ ಆಗ ನನ್ನ ಮಾಸ್ಟ್ರು ತುಂಬ ಸ್ಟ್ರಿಕ್ಟ್ ಅವರು. ನಾನು ನನ್ನ ತಾಯಿ ಹತ್ರ ಹೇಳೋದು, ಅಮ್ಮ ನನಗೆ ಡಾನ್ಸ್ ಕ್ಲಾಸ್ ಬೇಡ ಅಮ್ಮ. ಅವ್ರ ಹತ್ರ ನನಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬೈತಾರೆ, ನನಗೆ ಹೊಡಿತಾರೆ, ನಾನು ಹೋಗೋದಿಲ್ಲ ಅಂತ. ಈ ನನ್ನ ಅಮ್ಮ ಆಗ ನನ್ನನ್ನು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಆವಾಗ 5 ಸ್ಟಾರ್ ಒಂದು 5 ರೂಪಾಯಿದು ಇಷ್ಟು ದೊಡ್ಡದು ಬರ್ತಿದೆ, ಇವಾಗ ಚಿಕ್ಕದಾಗಿದೆ. ಆಗ ಇಷ್ಟು ದೊಡ್ಡ 5 ಸ್ಟಾರ್ 5 ರೂಪಾಯಿದು, ನಾನು ನಿನಗೆ ಡ್ಯಾನ್ಸ್ ಕ್ಲಾಸಿಗೆ ಹೋದರೆ 5 ಸ್ಟಾರ್ ಕೊಡ್ತೀನಿ ಅಂತ. ಸೊ ಆವಾಗ ಸ್ಟಾರ್ಟ್ ಆಗಿರೋದು ಆ ಜರ್ನಿ, ಆ 5 ಸ್ಟಾರ್ಗೋಸ್ಕರ ಕ್ಲಾಸಿಗೆ ಹೋಗ್ತಾ ಇರುವಂಥದ್ದು. ಇವಾಗ ಮಕ್ಕಳನ್ನ ನೋಡಿದ್ರೆ ನನಗೆ ಬೇಕಾದಷ್ಟು ಸಪೋರ್ಟ್ ಕೊಡೋ ಪೇರೆಂಟ್ಸ್, ಬಟ್ ಲೇಝಿ ಕಿಡ್ಸ್. ದೇ ಆರ್ ನಾಟ್ ಯುನೋ ಅದು ಪ್ರಾಕ್ಟೀಸ್ ಮಾಡಬೇಕು ಅಥವಾ ನನ್ನಲ್ಲೊಂದು ಛಲ ಬೇಕು ಅಂತ ಮೊದಲಿಗೆ ಬರೋದಿಲ್ಲ. ಅದು ಅವುಗಳನ್ನು ಪುಷ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಮತ್ತು ನಾವು ಕ್ಲಾಸಲ್ಲಿ ನನ್ನ ಗುರುಗಳು ಸ್ಟ್ರಿಕ್ಟ್ ಆಗಿದ್ದರು, ನಾನು ಸ್ಟ್ರಿಕ್ಟ್ ಆಗ್ತೇನೆ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಿಲ್ಡ್ರನ್ ಲೈಕ್ ಅವ್ರಿಗೆ ಫ್ರೆಂಡ್ಸ್ ಥರ ಟೀಚರ್ಸ್ ಬೇಕು, ಮಕ್ಕಳಾಗಿ ಹೇಳ್ಕೊಡುವಂಥ ಟೀಚರ್ಸ್ ಬೇಕು. ಅಂದರೆ ಕಾಲ ಅಷ್ಟು ಪರಿವರ್ತನೆಗೊಂಡಿದೆ. 1-2 ಮಕ್ಕಳು ಇರಬೇಕಾದ್ರೆ ಅವರಿಗೆ ನಾವು ಬೈದ್ಕೊಂಡು ಕ್ಲಾಸ್ ಮಾಡೋದು ಅಂಥದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರಿಗೆ ನಾವು ಮುದ್ದು ಮಾಡಿ ಹೇಳ್ಕೊಡುವಂಥದ್ದು, ಸ್ವಲ್ಪ ಸ್ಟ್ರಿಕ್ಟ್ ಬೇಕು, ಸ್ವಲ್ಪ ಲೀನಿಯನ್ಸ್ ಬೇಕು, ಒಂಥರ ಹಾಗೆ ಪಾಠ. ಬಟ್ ಈಗಿನ ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ, ಬಿಟ್ಟರೆ ಪೇರೆಂಟ್ಸೇ ಬಂದು ಕ್ಲಾಸಲ್ಲಿ ಕೂತ್ಕೋತಾರೆ. ಓಕೆ, ನನ್ನ ಏತ ಸಮಯ ಬೋಡು ಬಾಲೆಗೆ ಕಲ್ಪೆರೆ ಅಂತ ಇಂಥ ಪ್ರಶ್ನೆಗಳೆಲ್ಲ ಬರ್ತವೆ. ನನ್ನ ಮಗುವನ್ನು ಆ ಕಾಂಪಿಟೇಷನಿಗೆ ಹಾಕಬೇಕು, ಈ ಕಾಂಪಿಟೇಷನಿಗೆ ಹಾಕಬೇಕು, ನನ್ನ ಮಗಳು ಮಾಡ್ತಾಳ ಇಲ್ವಾ, ಇಂಥದ್ದೆಲ್ಲ ಕ್ಯೂರಿಯಾಸಿಟಿ ಲೆವೆಲ್ ಜಾಸ್ತಿ. ಒಂದು ರೀತಿಯಲ್ಲಿ ಶಾಸ್ತ್ರೀಯ ಕಲೆಯನ್ನು ಒಂದು ಶಾಸ್ತ್ರೀಯವಾಗಿ ಅದರದ್ದು ಒಂದು ಪ್ರಾಸೆಸ್ ಅಲ್ಲಿ ಹೋಗೋ ಬದಲಿಗೆ ಶಾರ್ಟ್ ಕಟ್ಗಳನ್ನು 3.5 ವರ್ಷದ ತಾಯಿ ಬಂದು ನನ್ನ ಮಗಳು TV ನೋಡಿ ಕುಣಿತಾಳೆ, ಅವಳನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು, ಅವಳಿಗೆ ತುಂಬ ಇಂಟ್ರೆಸ್ಟು ಅಂತ ಹೇಳಿ ಮಗುನ ನಾವು ಕೇಳಿದ್ರೆ ಏನಮ್ಮ ಹೆಸರೇನು ಅಂತ ಕೇಳಿದ್ರೆ ಅದು ಮೇಲೆ ಕೆಳಗೆ ಎಲ್ಲೆಲ್ಲ ನೋಡ್ತಾ ಇರ್ತದೆ. ಅದರ ಲೆವೆಲ್ ಆಫ್ ಥಾಟೇ ಬೇರೆ. ಸೊ ಒಂದು ಮಡಿಕೆ ಅದರಲ್ಲಿ ನೀರು ತುಂಬಿಸ್ಬೇಕು ಅಂತ ಆದರೆ ಅದು ಪಕ್ವವಾಗಿ ಬಿಸಿಲಲ್ಲಿ ಅಷ್ಟು ಕಾದು ಅದು ಸರಿಯಾಗಬೇಕು, ಆಗ ಮಾತ್ರ ಅದರಲ್ಲಿ ನೀರು ತುಂಬಿಸ್ಲಿಕ್ಕೆ ಸಾಧ್ಯ. ಅಂತೆ ಮಗುವಿನ ಮೆದುಳು ಕೂಡ ಅಥವಾ ಅದರ ಬಾಡಿ ಕೂಡ, ಅದಕ್ಕೆ ಒಂದು ಲಿಮಿಟ್ ಅಂತ ಇದೆ. ಸೊ ಆ ಏಜ್ ಅಥವಾ ಆ ಥಾಟ್ ಪ್ರೊಸೆಸ್ ಡೆವಲಪ್ ಆಯಿತು ಅಂತ ಆದಮೇಲೆ ಮಾತ್ರ ನೀವು ಮಕ್ಕಳನ್ನು ಇದಕ್ಕೆ ವಿದ್ಯೆಗೆ ಹಾಕಬೇಕು. ಒಮ್ಮೆ ಅವರಿಗೆ ಇಂಟ್ರೆಸ್ಟ್ ಹೋಯಿತು ಅಂತಾದರೆ ಮತ್ತು ಅವ್ರ ಜನ್ಮಕ್ಕೆ ಅವರು ಆ ಡ್ಯಾನ್ಸ್ ಕಡೆ ತಿರುಗಿ ಮಲಗೋದಿಲ್ಲ, ಹಾಗೆ ಆಗಿಬಿಡ್ತದೆ. ಸೊ ಆದಷ್ಟು ಮಕ್ಕಳ ಇಂಟ್ರೆಸ್ಟ್ಗಳನ್ನು ನೋಡಿ, ಇಂಟ್ರೆಸ್ಟ್ಗಳಕ್ಕಿಂತ ಜಾಸ್ತಿ ಮಕ್ಕಳ ಕೆಪಾಸಿಟಿನ ನೋಡ್ಕೊಳ್ಬೇಕು. ಶಾಸ್ತ್ರೀಯ ಕಲೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಅದಕ್ಕೆ 3 Ds ಅಂತ ನಾನು ಹೇಳ್ತೀನಿ ಯಾವಾಗಲೂ: ಡಿಟರ್ಮಿನೇಷನ್, ಡಿವೋಷನ್ ಆ್ಯಂಡ್ ಡೆಡಿಕೇಶನ್. ಸೊ ಈ 3 Ds ಇದ್ದರೆ ಮಾತ್ರ. ಡಿಟರ್ಮಿನೇಷನ್ ಅಂತ ನನಗೆ ಇದು ಮಾಡಲೇಬೇಕು ಅನ್ನುವ ಛಲ, ಆಮೇಲೆ ನಾವೇನು ಮಾಡ್ತೇವೆ ಅದರ ಮೇಲೆ ಭಕ್ತಿ ಇರಬೇಕು. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಥವಾ ದೇವರ ಇದು ಮಾಡಬೇಕಾದ್ರೆ ಎಷ್ಟು ಭಕ್ತಿಯಿಂದ ಮಾಡ್ತೇವೋ, ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಬಂದರೆ ಮಾತ್ರ, ಆ ಕೆಲಸದ ಮೇಲೆ ಭಕ್ತಿ ಬಂದರೆ ಮಾತ್ರ ನಮಗೆ ವಿ ಕ್ಯಾನ್ ರೀಚ್ ಸಕ್ಸಸ್. ಇನ್ನೊಂದು ಡೆಡಿಕೇಶನ್ ಬೇಕು. ನಾಳೆ ಮಾಡುವ ಅನ್ನುವ ಆಟಿಟ್ಯೂಡ್ ಇಟ್ಕೊಂಡು ಈ ಫೀಲ್ಡಿಗೆ ಬರಬಾರ್ದು. ಸೊ ಈ ಯಾವುದೇ ಫೀಲ್ಡ್ ಆಗಿರ್ಬೋದು, ಶಾಸ್ತ್ರೀಯ ಅನ್ನುವಂಥದ್ದು ಇಟ್ಸ್ ವೆರಿ ಟಫ್. ಬರೀ ನಮಗೆ ಡ್ಯಾನ್ಸ್ ಮಾಡೋದು, ನಿಮಗೆ ಸ್ಟೇಜಲ್ಲಿ ಕಾಣುವಂಥದ್ದು ಬರೀ ಡ್ಯಾನ್ಸ್ ಮಾಡೋದು ಮಾತ್ರ, ಆದರೆ ಅದರ ಹಿಂದೆ ಎಷ್ಟು ಕೆಲಸ ಇದೆ, ಆ ಫುಟ್ ವರ್ಕ್ ಆಗಿರ್ಬೋದು, ಆ ಹಸ್ತ ಮುದ್ರೆಗಳಾಗಿರ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮಗುವಿಗೆ ಎಷ್ಟು ಸಮಯ ತಾಗಿರುತ್ತೆ ಅಂತ ಹೇಳಿ ಆಡಿಯನ್ಸಿಗೆ ಗೊತ್ತಿರೋದಿಲ್ಲ. ಸೊ ಇಟ್ಸ್ ಅ ಲಾಂಗ್ ಪೇಷನ್ಸ್ ಬೇಕು, ಪೇಷನ್ಸ್ ಕೂಡ ಬೇಕು. ಪೇರೆಂಟ್ಸಿಗೆ ಪೇಷನ್ಸ್ ಬೇಕು, ಆಮೇಲೆ ಮಕ್ಕಳಿಗೂ ಪೇಷನ್ಸ್ ಬೇಕು. ಹಾಗೆ ಖಂಡಿತ ಮ್ಯಾಮ್, ಬಹಳ ಒಂದು ಉಪಯುಕ್ತವಾದಂಥ ವಿಷಯ ಹೇಳಿದ್ರಿ. ಯಾವಾಗ ಮುಗಿತದೆ ಇದೇ ನಮ್ಮಲ್ಲಿ ಹೆಚ್ಚಾಗಿದೆ. ಸೊ ಈ ಒಂದು ಡೆಸ್ಪರೇಟ್ನೆಸ್ಸಿಗೆ ಒಂದು ಪೇಷನ್ಸ್ ಅನ್ನುವ ಮದ್ದನ್ನು ನಾವೇ ಮಾಡ್ಕೊಳ್ಬೇಕು ಅನ್ನೋದು.
ಮ್ಯಾಮ್, ನಿಮ್ಮ ಈ ಕಲಿಕೆ, ಎಸ್ಪೆಷಲಿ ಶಾಸ್ತ್ರೀಯ ನೃತ್ಯದ ಕಲಿಕೆ, ನೀವು ಸಾಕಷ್ಟು ಶೈಲಿಗಳನ್ನ ಕಲ್ತಿರುವಂಥದ್ದು. ನಾವು ಕೇಳಿರುವಂಥದ್ದು ಎಂತ ಹೇಳಿದ್ರೆ, ಈಗ ನಾವು ಕಾಮನ್ ಮ್ಯಾನ್ ನಾವು ಕೇಳಿರುವಂಥದ್ದು ಅಂತ ಹೇಳಿದ್ರೆ ಅದು ಸಂಗೀತದಲ್ಲಿ ಮಾತ್ರ, ಅದು ಎಲ್ಲಿ ಚೆನ್ನೈಯಲ್ಲಿ ಮಾತ್ರ, ಒಂದು ಆ ಸ್ಕೂಲ್ ಒಂದು ಈ ಸ್ಕೂಲ್ ಅಂತೇಳಿ. ಸೊ ನೀವು ಈ ಶೈಲಿಗಳನ್ನು ನೀವು ಬೇರೆ ಬೇರೆ ರೀತಿಯಾದಂಥದ್ದು ಕಲ್ತಿರುವಂಥದ್ದು, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಭರತನಾಟ್ಯ ಅನ್ನುವಂಥದ್ದು ವಿಜುವಲ್ ಆರ್ಟ್ ಫಾರ್ಮ್. ಹಿಂದಿನ ಕಾಲದಲ್ಲಿ ಅದೇನಾಗಿತ್ತು ಅಂತ ಹೇಳಿದರೆ, ಈ ದೇವದಾಸಿ ಪರಂಪರೆ ಇದೆಲ್ಲ ಆಯಾ ಸ್ಥಳಗಳಿಗೆ ತಕ್ಕಂತೆ ಅಲ್ಲಿಯ ಡಾನ್ಸ್ ಫಾರ್ಮ್ಸ್ ಮೂಡಿ ಬಂದಿತ್ತು. ಕಲಾಕ್ಷೇತ್ರ ಆಗಿರ್ಬೋದು, ಪಂದನಲ್ಲೂರು ಆಗಿರ್ಬೋದು, ಒಳವೂರು ಆಗಿರ್ಬೋದು, ಮದ್ರಾಸು ಶೈಲಿ, ಈ ಕಡೆ ನಮ್ಮ ಇದರಲ್ಲಿ ಬಂದರೆ ಕರ್ನಾಟಕಕ್ಕೆ ಬಂದರೆ ಮೈಸೂರು ಶೈಲಿ, ಕೋಲಾರ ಶೈಲಿ, ಇಂಥ ಬೇರೆ ಬೇರೆ ಶೈಲಿಗಳಿವೆ. ನನ್ನ ಗುರುಗಳು ಕೀರ್ತಿಶೇಷ ಮಾಧವರಾವ್ ಇವರು ಮೂಗೂರು ಪರಂಪರೆಯ ಮೂಗೂರು ಜೇಜಮ್ಮ ಎನ್ನುವ ದೇವದಾಸಿ, ಅವರು ಮೈಸೂರು ಆಸ್ಥಾನದಲ್ಲಿ ದೇವದಾಸಿ ಆಗಿದ್ದರು. ಅವರ ಡೈರೆಕ್ಟ್ ಸ್ಟೂಡೆಂಟ್ ಅವರು. ಸೊ ಅವರು ನಮಗೆ, ನಾನು ಫಸ್ಟ್ ಕಲ್ತದ್ದು ಆ ಮೂಗೂರು ಶೈಲಿಯನ್ನು. ಆಮೇಲೆ ನಾನು ಮಂಗಳೂರಿಗೆ ಹೋಗಬೇಕಾಗಿ ಬಂತು ಕಾರಣಾಂತರಗಳಿಂದ. ಸೊ ನಾನು ಮಂಗಳೂರಲ್ಲಿ ನಾಟ್ಯ ಚತುರೆ ಕಮಲಾ ಭಟ್, ವಿದೂಷಿ ಕಮಲಾ ಭಟ್ ಇವರಲ್ಲಿ ನಾನು ನನ್ನ ನೃತ್ಯ ಅಭ್ಯಾಸವನ್ನು ಆರಂಭ ಮಾಡಿದೆ. ಅವರು ಪಂದನಲ್ಲೂರು ಶೈಲಿಯನ್ನು ಹೇಳಿಕೊಡುವಂಥವ್ರು. ಸೊ ನಾನು ಅಲ್ಲಿ ಭರತನಾಟ್ಯದ ಪಂದನಲ್ಲೂರು ಶೈಲಿಯನ್ನು ನಾನು ಅಭ್ಯಾಸ ಮಾಡಲಿಕ್ಕೆ ಇದು ಮಾಡಿದೆ. ಆಮೇಲೆ ಬೇರೆ ಬೇರೆ ಶೈಲಿಗಳಲ್ಲಿ ಅದರದೇ ಆದ ಒಂದು ಸೌಂದರ್ಯ ಅಂತ ಇದೆ. ಸೊ ನಾವು ಆ ಸೌಂದರ್ಯವನ್ನು ನಮ್ಮ ಡ್ಯಾನ್ಸಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು ತಪ್ಪೇನಲ್ಲ ಅಂತ ಅನಿಸ್ತದೆ. ಆದ ಕಾರಣ ಯಾವುದು ಚಂದ ಕಾಣ್ತದೋ ಅಥವಾ ಒಂದು ಪ್ರೇಕ್ಷಕ ವರ್ಗಕ್ಕೆ ರಸೋತ್ಪತ್ತಿಯಾಗುವಂಥದ್ದು ಏನಿದೆಯೋ ಅದನ್ನೆಲ್ಲ ನಾನು ನನ್ನ ಡ್ಯಾನ್ಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದೆ. ಇವಾಗ ಕ್ಲಾಸಲ್ಲೂ ಅದನ್ನೇ ಮಾಡ್ತಾ ಇದ್ದೇನೆ. ಮ್ಯಾಮ್, ನಿಮಗೆ ಈ ಶಿಫ್ಟ್ ಆಗುವಾಗ ನಿಜ ಹೇಳ್ಬೇಕಾದ್ರೆ ನಂಗೆ ಒಂಥರ ರೋಮಾಂಚನ ಆಯಿತು. ಡೈರೆಕ್ಟ್ ಸ್ಟೂಡೆಂಟಿಂದ ನೀವು ಭರತನಾಟ್ಯ ಕಲ್ತಿರುವಂಥದ್ದು ಹೇಳುವಾಗ ಬಹಳ ತುಂಬ ಕಮ್ಮಿ ಸಂಖ್ಯೆಯವರಿಗೆ ಸಿಗುವಂಥದ್ದು ಈ ಒಂದು ಚಾನ್ಸ್. ಮ್ಯಾಮ್, ಈ ಶೈಲಿಗಳಿಂದ ನೀವು ಈ ಒಂದು ಸ್ಥಳಾಂತರ ಆಗುವಾಗ ಇಲ್ಲಿಂದ ಇನ್ನೊಂದು ಕಡೆ ಹೋಗಿರುವಂಥ ಈ ಶೈಲಿಗಳು ನಿಮಗೆ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಕಷ್ಟ ಆಗಲಿಲ್ವಾ ಮ್ಯಾಮ್? ನಾವೀಗ ಜಾಸ್ತಿ ಬೇಡ, ನೀವು ಫಾರ್ ಎಕ್ಸಾಂಪಲ್ ಮನೆ ಶಿಫ್ಟ್ ಮಾಡೋದು ಅಂತ ಹೇಳಿದರೆ ನಿಮಗೆ ಎಷ್ಟು ಕಷ್ಟ ಉಂಟು ಅಂತ ನಿಮಗೆ ಗೊತ್ತು. ಹಾಗಿರಬೇಕಾದ್ರೆ ಒಂದು ಶೈಲಿಯನ್ನೇ ನಾವು ತಿದ್ದುಪಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬದಲಾವಣೆ ಮಾಡುವಾಗ ಕಷ್ಟ ಆಗಿತ್ತು, ನನಗೂ ಕಷ್ಟ ಆಗಿತ್ತು. ಅಂದರೆ ಅದರಲ್ಲಿ ತೀರಾ ಬ್ರಿಸ್ಕ್ ಫುಟ್ ವರ್ಕ್ಸ್ ಇತ್ತು. ಇವಾಗ ಮೂಗೂರು ಶೈಲಿಯಲ್ಲಿ ನಾವು ಬ್ರಿಸ್ಕ್ ಫುಟ್ ವರ್ಕ್ಸ್ ಅನ್ನು ಮಾಡ್ತಿದ್ವಿ. ಪಂದನಲ್ಲೂರು ಶೈಲಿಯಲ್ಲಿ ವೆರಿ ಗ್ರೇಸ್ಫುಲ್ ಆ್ಯಂಡ್ ಜೆಂಟಲ್ ಫುಟ್ ವರ್ಕ್ಸ್. ಆಮೇಲೆ ಮೂಗೂರು ಶೈಲಿಯಲ್ಲಿ ಜಾಸ್ತಿ ಅಭಿನಯಕ್ಕೆ ಆಸ್ಪದ ಇಲ್ಲ, ಬೇರೆ ಪಂದನಲ್ಲೂರು ಶೈಲಿಯ ಜೀವಾಳವೇ ಅಭಿನಯ. ಸೊ ಇಂಥ ಇದು ಎಲ್ಲ ಆಯಿತು. ಬಟ್ ನನಗೆ ತುಂಬ ತೀರವಾಗಿ ಕಷ್ಟ ಅನಿಸಿದೆ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ನಾವು ಕೇಳಿದ್ದೇವಲ್ಲ. ಸೊ ಅದು ಕಲಿಯೋದು ಅಂತ ಹೇಳಿದ್ರೆ ಅಷ್ಟು ಖುಷಿ ನನಗೆ ಈಗಲೂ. ಹಾಗೆ ಒಂದು ಚಿಕ್ಕ ಮಗುವಿನಿಂದ ಸಹ ನಮಗೆ ಕಲೀಲಿಕ್ಕೆ ಬಹಳಷ್ಟಿದೆ. ಸೊ ಕಲಿತಾ ಅದು ಆಗ್ತಾ ಬಂತು, ಅದರಷ್ಟಕ್ಕೆ ಆಯಿತು ಅಂತ ಅನ್ನಿಸ್ತದೆ ನನಗೆ. ಮ್ಯಾಮ್, ಈ ಒಂದು ಚೇಂಜನ್ನು ನಿಮಗೆ ಆವಾಗಲೇ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿತ್ತಾ ಮ್ಯಾಮ್? ಶೈಲಿಗಳ ಚೇಂಜ್ ನಾವು ಕಲಿತಾ ಇದ್ದದ್ದು ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅದು ಚೇಂಜ್ ಆಗಿರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಚೇಂಜ್ಗಳು ನೀವು ಜಾಸ್ತಿ ಯಾಕೆ, ಒಂದು ನಮ್ಮ ಕ್ಲಾಸಲ್ಲಿ ಕಲಿತಾ ಇದ್ದ ಒಂದು ಚಿಕ್ಕ ಹುಡುಗಿ ಅದು ಬೇರೆ ಎಲ್ಲೋ ಒಂದು ಡ್ಯಾನ್ಸ್ ಪ್ರೋಗ್ರಾಮಿಗೆ ನೋಡಿ ಬಂದು ನನ್ನ ಹತ್ರ ಹೇಳುದು, ಅವರು ಮಾತ್ರ ಬೇರೆ ತರ ಮಾಡ್ತಿದ್ರು ಅಂತ. ಅಂದ್ರೆ ನಾವು ಮಾಡುವಂಥದ್ದೇನು ಅಲ್ಲಿ ಬೇರೆ ಏನಾಗ್ತಿತ್ತು ಅದನ್ನ ಮಕ್ಕಳು ಬೇಗ ಐಡೆಂಟಿಫೈ ಮ್ಯಾಮ್. ಒಂದು ಸ್ವಲ್ಪ ಈ ಶಾಸ್ತ್ರೀಯ ನೃತ್ಯದಿಂದ ಈಚೆ ಬರ್ತಾ ಮ್ಯಾಮ್, ನೀವು ಸಂಗೀತವನ್ನು ಕೂಡ ಕಲ್ತಿರುವಂಥದ್ದು. ನಿಮ್ಮ ಈ ಡ್ಯಾನ್ಸ್ ಜರ್ನಿಗೆ ಸಂಗೀತ ಇರ್ಬೋದು ಅಥವಾ ನಿಮ್ಮ ಬೇರೆ ಈ ಕಲೆಗಳಲ್ಲಿ ನೀವು ತೊಡಗಿಸ್ಕೊಂಡಿರುವುದು ಎಷ್ಟು ಹೆಲ್ಪ್ ಆಯಿತು? ನಾನು ಮಧುರು ಬಾಲಸುಬ್ರಹ್ಮಣ್ಯಂ ಇವರು ನನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ನನಗೆ ಅಡಿಪಾಯ ಕೊಟ್ಟವರು. ಫಸ್ಟಿಗೆ ಮಗುವಾಗಿದ್ದಾಗ ಏನಪ್ಪ ಇವರು ಎಷ್ಟು ಸರಿಗಮ ಪದನಿಸ ಮುಗಿಯುವುದಿಲ್ಲ, ಇದನ್ನೇ ಹಾಡಿಸ್ತಾರೆ ಅಂತ ಒಂಥರ ವೈರಾಗ್ಯ ಥರ ಮಾತಾಡ್ಕೋತಾ ಇದ್ದೆ. ಆಮೇಲೆ ಆ ಅಡಿಪಾಯ ನನ್ನನ್ನು ಎಷ್ಟು ಹಾಡಿಗೆ ಎಷ್ಟು ತಯಾರು ಮಾಡಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ನನಗೆ. ಅವರು ಅಷ್ಟು ಹಾಡಿಸ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಶ್ರುತಿ ಕೂತ್ಕೊಳ್ಬೇಕು.
ಆ ಶ್ರುತಿ ಗಟ್ಟಿ ಆಗಬೇಕು, ಆ ಸ್ವರಸ್ಥಾನಗಳು ಸರಿಯಾಗಬೇಕು ಅನ್ನುವ ಅದು ನನಗೆ ಈಗಿನ ಇದಕ್ಕೆ ಸಹ ತುಂಬ ಹೆಲ್ಪ್ಫುಲ್ ಆಗಿದೆ. ಈಗ ನನ್ನ ಡಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಡಾನ್ಸ್ ಕೋರಿಯೋಗ್ರಫೀಸ್ ಆಗಿರ್ಬೋದು, ಅದರಲ್ಲೆಲ್ಲ ತುಂಬ ಸಹಕಾರ ಮಾಡಿದೆ. ಯಾಕೆಂತ ಹೇಳಿದರೆ ನಮಗೆ ಸಾಹಿತ್ಯ ಕೊಟ್ಟಿರ್ತಾರೆ, ಅದಕ್ಕೆ ರಾಗ ಸಂಯೋಜನೆ ಮಾಡಿ ನೃತ್ಯ ಸಂಯೋಜನೆ ಮಾಡುವಂಥದ್ದು ಇದೆಲ್ಲ ನಮ್ಮ ಕೈಯಲ್ಲಿದೆ. ನನಗೆ ಒಂದು ಪ್ರಾಯಶಃ ಸಂಗೀತದ ಜ್ಞಾನ ಇಲ್ಲ ಅಂತ ಆಗಿರ್ತಿದ್ರೆ ನಾನು ಇನ್ನೊಂದು ಯಾರೋ ಸಿಂಗರನ್ನು ಡಿಪೆಂಡ್ ಆಗಿರಬೇಕಿತ್ತು, ಅಥವಾ ಕ್ಲಾಸ್ಗಳು ಮಾಡುವಾಗಲೂ ಇನ್ನೊಬ್ರು ಯಾರಾದರೂ ಹಾಡುಗಾರಿಕೆಯನ್ನು ಇಟ್ಕೊಳ್ಬೇಕಾಗಿತ್ತು. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಬರಬಹುದಿತ್ತು. ಆದರೆ ನನಗೆ ನನ್ನ ಕ್ಲಾಸಲ್ಲಿ ಹಾಡುವಂಥದ್ದು, ಕ್ಲಾಸಿಗೆ ಹೋಗಿದ್ದೇನಲ್ವ ನಾನು, ಟ್ರೈನ್ಡ್ ಇದಾದ ಕಾರಣ ನನಗೆ ಅಷ್ಟೇನು ಕಷ್ಟ ಆಗಲಿಲ್ಲ. ಸೊ ಅದೇ ತಾಳ್ಮೆಯಲ್ಲಿ ನೀವೇ ಹಾಡ್ತಾ ಏನಾದರೂ ಮಿಸ್ಟೇಕ್ಗಳು ಕಂಡ್ರೆ ಅದನ್ನ ಆಮೇಲೆ ಇವಾಗ ಹೊರ ರಾಜ್ಯಗಳಿಂದ ಸಿಂಗರ್ಸ್ ಬರ್ತಾರೆ, ನಾವು ಉಚ್ಚಾರ ದೋಷಗಳು ಅದನ್ನೆಲ್ಲ ಹೇಳ್ಕೊಡುವಂಥದ್ದು, ಅವರು ನಮ್ಮಿಂದ ತುಂಬ ಕಲಿತಾರೆ. ಹಾಗೆ ಇಟ್ ಈಸ್ ಆಲ್ ಅಬೌಟ್ ಗಿವ್ ಆ್ಯಂಡ್ ಟೇಕ್. ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಮ್ಮ ಡಾನ್ಸ್ ಚೆಂದ ಆಗ್ತದೆ, ಅಥವಾ ಇಟ್ ಗೋಸ್ ಇನ್ ಎವ್ರಿ ಫೀಲ್ಡ್. ನಾವು ಎಷ್ಟು ಕಷ್ಟ ಬಿಡ್ತೀವೋ ಅದು ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ ಅಂತ. ಸೊ ಎಲ್ಲ ರೀತಿಯಾದಂಥದ್ದು ಕಲ್ತಂಥದ್ದು ನಿಜಕ್ಕೂ ಗಟ್ಟಿಯಾಗಿ ನಿಂತಿತ್ತು, ಅದೇ ರೀತಿ ಮುಂದುವರಿಲಿಕ್ಕೂ ಸಹಾಯ ಮಾಡಿತ್ತು ಅಂತ. ಮ್ಯಾಮ್, ಸ್ವಲ್ಪ ಮುಂದೆ ಹೋಗ್ತಾ ನೀವು ಕಲ್ತಿರುವಂಥದ್ದೇ ಬೇರೆ, ಈ ನಮ್ಮ ಒಂದು ಎಜುಕೇಷನ್ ಲೆವೆಲ್ನಲ್ಲಿ ಕಲ್ತಿರುವಂಥದ್ದೇ ಬೇರೆ. ಇದ್ರ ಕುರಿತಾಗಿ ಮತ್ತಷ್ಟು ಮಾತಾಡುವ ಒಂದು ಬ್ರೇಕ್ನ ನಂತರ. ಮನಸ್ವಿನಿ ಮನದಾಳದ ಮಾತಿನಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಯಾರು ಅಂತಂದರೆ ಸೌಮ್ಯ ಸುಧೀಂದ್ರ ರಾವ್ ಅವರು. ಇವರು ವಿದುಷಿಯಾಗಿದ್ದಾರೆ ಹಾಗೂ ಮಲ್ಟಿಫೆಸೆಟೆಡ್, ಸಾಕಷ್ಟು ಟ್ಯಾಲೆಂಟ್ಗಳ ಒಡತಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಪುನಃ ಸ್ವಾಗತಿಸೋಣ. ಮ್ಯಾಮ್, ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನೀವು ನಿಮ್ಮ ಒಂದು ಕವನವನ್ನು ವಾಚನ ಮಾಡಬೇಕು ಮ್ಯಾಮ್ ಈಗ. ಖಂಡಿತ. ಕವನ ವಾಚನ ಮಾಡೋಕ್ಕಿಂತ ಮುಂಚೆ ಒಂದು ಹೇಳಬೇಕು ಅಂತ ಆಸೆ ಪಡ್ತೇನೆ. ನನ್ನ ಕವಿತೆಗಳಲ್ಲಿ ಶ್ಯಾಮ ಅನ್ನುವಂಥದ್ದು ಅದು ಕಾವ್ಯ ಏನು ಹೇಳ್ತಾರೆ, ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅಂದ ಹಾಗೆ ಒಂದು ಕಾವ್ಯ ವಸ್ತು. ಸೊ ಇದನ್ನು ನೀವು ಹೇಗೆ ಸ್ವೀಕರಿಸಿದ್ರೂ ಪರವಾಗಿಲ್ಲ. ನಾವು ಈಗ ಒಂದು ಅಂತರಾಳದ ಮಾತು ಅಂತ ಹೇಳಬೇಕಾದ್ರೆ ಯಾರ ಹತ್ರ ಆದರೂ ಹೇಳಬೇಕು. ನಾನು ಚಿಕ್ಕಂದಿನಿಂದಲೂ ನಾನು ಒಬ್ಬಳೇ ಮಗಳು. ನಾನು ನನ್ನ ತಾಯಿ ಹತ್ರ ಕೇಳ್ತಾ ಇದ್ದೆ, ನನಗೆ ಯಾರು ಅಣ್ಣ ತಮ್ಮ ಇಲ್ಲ, ಆಡ್ಲಿಕ್ಕೆ ಫ್ರೆಂಡ್ಸು ಇಲ್ಲ, ಹಳ್ಳಿ ಮನೆ ಫ್ರೆಂಡ್ಸು ಇಲ್ಲ, ನಾನು ಪುನಃ ವೆಕೇಷನ್ಸಿಗೆ ಕಾಯಬೇಕು, ನನಗೆ ಮನಸ್ಸಿಗೆ ಅನಿಸಿದ್ದನ್ನು ಯಾರ ಹತ್ರ ಹೇಳೋದು, ನಿಮಗೆ ಟೈಮ್ ಇಲ್ಲ, ಇಂಥದ್ದೆಲ್ಲ ಹೇಳ್ತಾ ಇದೆ. ಅದಕ್ಕೆ ಅಮ್ಮ ಒಂದು ದಿವಸ ನನ್ನನ್ನು ಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗಿ, ನೋಡು ಇವನ ಹತ್ರ ಎಲ್ಲ ಹೇಳ್ಬೇಕು ನೀನು ಅಂತ, ಕೃಷ್ಣನ ಹತ್ರ ಎಲ್ಲ ಹೇಳ್ಬೇಕು ನೀನು ಅಂತ. ಸೊ ಆ ಇದರಲ್ಲಿ ಶುರುವಾದ ಒಂದು ಅದ್ಭುತವಾದಂತಹ ಪ್ರೋತ್ಸಾಹ ಮ್ಯಾಮ್. ಯಾರ ಹತ್ರ ಬೇಕಾದ್ರೆ ಹೇಳ್ಕೊ, ನನಗೆ ಟೈಮ್ ಇಲ್ಲ ಅನ್ನುವಂಥ ಇವತ್ತಿನ ದಿನದಲ್ಲಿ ನಿಜಕ್ಕೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಗುವ ಕೈ ಹಿಡ್ಕೊಂಡು ಇವನ ಹತ್ರ ಹೇಳ್ಕೊ ಅಂತ ಹೇಳಿ ಆ ಥಾಟ್ ಪ್ರೋಸೆಸ್ಸಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಮ್ಯಾಮ್. ಸಾರಿ ಇಂಟರ್ಫಿಯರ್ ಮಾಡಿದೆ. ಇಲ್ಲ ಪರವಾಗಿಲ್ಲ, ನನಗೆ ತುಂಬ ಖುಷಿ ಆಯಿತು. ಇದನ್ನು ಕೇಳಿ ನನ್ನ ಅಮ್ಮನಿಗೆ ತುಂಬ ಖುಷಿ ಆಗಬಹುದು. ಇವನ ಹತ್ರ ಹೇಳ್ಕೊ, ನೀನು ಎಂತ ಹೇಳಬೇಕಿದ್ರೆ ಇವನ ಹತ್ರ ಹೇಳ್ಕೊ, ಅವನು ಹಿ ವಿಲ್ ಸಾಲ್ವ್ ಎನಿಥಿಂಗ್ ಅಂತ ಹೇಳುವ ಮಾತನ್ನು ನನಗೆ ಆವಾಗ ಹೇಳ್ಕೊಟ್ಟಿದ್ದು. ಇವಾಗ ನಾನು ಏನೇ ಬರೆದು ಅದು ಶ್ಯಾಮನಿಗೆ ಬರೆಯುವಂಥದ್ದು ಆಗಿ ಹೋಗಿದೆ. ಸೊ ಈ ಕವನ ಇವತ್ತು ಬರ್ತಾ ನಾನು ಬೆಳಿಗ್ಗೆ ಬರೆದಿರೋದು, ಇದನ್ನು ನಾನು ಈ ಪ್ರೋಗ್ರಾಮಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರು ಎಲ್ಲಿದ್ದಾನೆ, ಯಾರು ದೇವರು ಅನ್ನುವ ಮಾತಿಗೆ ನಾನು ಬರೆದಿರೋದು. ಶ್ಯಾಮ, ಹರಿಯುವ ಕಂಗಳಲ್ಲಿ ನಗುವ ಹನಿ ಮೂಡಿಸಿದ ನೀನಲ್ಲವೇ ನನ್ನ ದೇವರು, ಬತ್ತಿರುವ ಹೃದಯದಲ್ಲಿ ಒಲವ ಸಿಂಚನ ಮೂಡಿಸಿದ ನೀನಲ್ಲವೇ ನನ್ನ ದೇವರು, ಯಾರೂ ಕೇಳಿರದ ಮೌನದ ಮಾತುಗಳ ಅರ್ಥೈಸಿದ
ನೀನಲ್ಲವೇ ನನ್ನ ದೇವರು? ಯಾರೂ ಮುಟ್ಟಿರದ ಮನದ ಬಾಗಿಲನ್ನು ಕ್ಷಣ ಮಾತ್ರದಿ ತೆರೆದ ನೀನಲ್ಲವೇ ನನ್ನ ದೇವರು? ಹೆದರಿದ ಈ ಮನಕ್ಕೆ ಧೈರ್ಯದ ಹೊದಿಕೆ ಹೊದ್ದ ನೀನಲ್ಲವೇ ನನ್ನ ದೇವರು? ಹಗಲಲ್ಲಿ ನೆರಳಾಗಿ ಇರುಳಲ್ಲಿ ಬೆಳಕಾಗಿ ಬರುವ ನೀನಲ್ಲವೇ ನನ್ನ ದೇವರು? ವಾ ವಾ ವಾ, ಸೂಪರ್. ಸಿಂಪಲ್ ಪದಗಳು, ಅದನ್ನ ಹಾಕಿರುವಂತಹ ರೀತಿ ಬಹಳ ಆಕರ್ಷಕವಾಗಿದೆ ಮ್ಯಾಮ್. ಧೈರ್ಯದ ಹೊದಿಕೆಯನ್ನು ಹೊದಿಸಿದ ನೀನಲ್ಲವೇ ದೇವರು. ಮೊದಲಿಗೆ ಅದು ಆ ಸ್ಟಾರ್ಟಿಂಗ್ ಲೈನ್ ಅಂತೂ ಬಹಳ ಪಂಚಿಂಗ್ ಆಗಿದೆ, ಹರಿಯುವ ಕಂಗಳಲ್ಲಿ ಅಂತ ಹೇಳ್ಕೊಂಡು. ಮ್ಯಾಮ್, ಈ ಕವನದೊಂದಿಗೆ ನಿಮ್ಮ ಪಯಣ ಯಾವಾಗ ಪ್ರಾರಂಭ ಆಯಿತು? ಇದು ಪ್ರಾರಂಭ ಎಲ್ಲಿಂದ ಆಯಿತು ಅಂತ ಹೇಳಿ ನನಗೆ ಪ್ರಾಯಶಃ ಗೊತ್ತಿಲ್ಲ. ಯಾಕೆಂದರೆ ಸ್ಕೂಲಲ್ಲಿ ಇರಬೇಕಾದ್ರೆ ಮ್ಯಾಗಝೀನಿಗೆ ಬರೆಯುವಂಥದ್ದು, ಚಿಕ್ಕ ಚಿಕ್ಕ ಬರೆಯುವಂಥದ್ದು. ಆಮೇಲೆ ನಾನು ಯಾವಾಗಲೂ ಬೇಸರ ಆದಾಗ ಬರೆಯುವಂಥದ್ದು ಜೋರಾಗಿತ್ತು. ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗೋದನ್ನು ನಾವು ಬುಕ್ಸಲ್ಲಿ ಬರ್ಕೊಳ್ಳುವಂಥದ್ದು, ಇಂಥದ್ದು ಈ ರೀತಿ ಸ್ಟಾರ್ಟ್ ಆಯಿತು. ಆಮೇಲೆ ಈ ಪುಸ್ತಕಗಳಿಗೆ ಚಿಕ್ಕ ಚಿಕ್ಕ ಮ್ಯಾಗಝಿನ್ಸ್ಗಳಿಗೆ ಕೊಡುವಂಥದ್ದು. ಆಮೇಲೆ ಇವಾಗ ಫೇಸ್ಬುಕ್ ಅಂತೂ ಗೊತ್ತೇ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇಂತಹ ಒಂದು ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಇದನ್ನು. ಅದು ಒಂಥರ ನಮ್ಗೆ ಪ್ರಶಸ್ತಿ ಬಂದ ಹಾಗೆ. ನೀವೀಗ ರೀಚ್ ಬಹಳ ಚೆನ್ನಾಗಿದೆ. ಅದು ಇನ್ನೊಬ್ಬರಿಗೆ ಅದು ರೀಚ್ ಆಗಿ, ಮೇಡಮ್ ನಿಮ್ಮ ಕವಿತೆಗಳನ್ನು ಓದಿ ಇವಾಗ ನಾನು ಬರೆಯೋಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇಟ್ ಈಸ್ ಸಮಥಿಂಗ್ ವೆರಿ ಪಾಸಿಟಿವ್. ಇಂತಹ ಪ್ಲ್ಯಾಟ್ಫಾರ್ಮ್ಸ್ಗಳು ನಾವು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೋದು ಅಂತ ಅನಿಸಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಇದ್ದೀನಿ. ಯೋಚನೆ, ಆ ಕೃಷ್ಣ ಯಾವಾಗ ಇದು ಮಾಡ್ತಾನೆ ಅಂತ ನೋಡ್ಬೇಕು. ಶ್ಯಾಮ ಮ್ಯಾಮ್, ನಿಮ್ಮ ಕವನ ಸಂಕಲನಕ್ಕೆ ನಾವು ಕೂಡ ಕಾಯ್ತಾ ಇರ್ತೀವಿ. ಆದಷ್ಟು ಬೇಗ ಬರಲಿ ಅಂತ ಸಹ ಹಾರೈಸ್ತೀವಿ ಮ್ಯಾಮ್. ಮ್ಯಾಮ್, ಈ ಕೃಷ್ಣನಿಗೆ ಹಲವಾರು ಹೆಸರು ಇರುವಂಥದ್ದು, ನೀವು ಶ್ಯಾಮನನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಕೃಷ್ಣ ಎನ್ನುವಂಥದ್ದು ಆಕರ್ಷಣೆ. ಇದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಕಪ್ಪು ಬಣ್ಣ ಬಹಳ ಆಪ್ತ, ತುಂಬ ಜನರಿಗೂ ಇಷ್ಟ ಆಗ್ತದೆ. ಆದರೆ ನಮ್ಮಲ್ಲಿ ಯಾರಿಗೂ ಕಪ್ಪು ಸ್ಕಿನ್ ಕಲರ್ ಇಷ್ಟ ಆಗಲ್ಲ. ಹೌದು, ಅವಳು ಕಪ್ಪಿದ್ದಾಳೆ ಅಥವಾ ಅವನು ಕಪ್ಪಿದ್ದಾನೆ ಅನ್ನುವ ಮಾತುಗಳು ಬಹಳ ಕೇಳಿ ಬರ್ತದೆ. ಆದರೆ ನನಗೆ ಐ ಪರ್ಸ್ನಲಿ ಫೀಲ್ ಕೃಷ್ಣ ಅಷ್ಟು ಕಪ್ಪಗಿದ್ರೂ ಕೂಡ ಜನರು ಅವನನ್ನು ಅಷ್ಟು ಪ್ರೀತಿ ಮಾಡ್ತಿದ್ರು. ಇವಾಗ ನೀವು ಕೃಷ್ಣ ಮಠದಲ್ಲಿ ಹೋಗಿ ನೋಡಿದರೆ ಅದು ಶ್ಯಾಮನ ಮೂರ್ತಿ, ಕಪ್ಪಾಗಿದೆ. ಅದಕ್ಕೆ ಆಭರಣ ಅಲಂಕಾರ ಏನೆಲ್ಲ ಕೊಟ್ಟಿದ್ದಾರೆ, ಆದರೂ ಅದು ಕಪ್ಪಾಗಿದೆ, ಬಣ್ಣ ಶ್ಯಾಮ. ಸೊ ಅದಕ್ಕೆ ಶ್ಯಾಮ ಅಂತ ಇಟ್ಕೊಂಡಿದ್ದೀನಿ. ನನಗೆ ಬಹಳ ಆಪ್ತವಾದ ಒಂದು ದೇವರು ಶ್ಯಾಮ. ಹಾಗಾಗಿ ನೀವೊಂದು ಮನ ದೇವರು ಅಂತ ಹೇಳ್ತೀವಲ್ಲ, ಮನ ದೇವರು, ಮನೆ ದೇವರು ಅಂತ ಅಲ್ಲ, ಮನ ದೇವರು. ಹೌದು, ಅದು ಶ್ಯಾಮ. ಮ್ಯಾಮ್, ನೀವು ಈ ಕವನಗಳು ಬೇಜಾರಲ್ಲಿದ್ದಾಗ ಹೆಚ್ಚಾಗಿ ಬರೆಯುವಂಥದ್ದು. ವೆನ್ ಯು ಆರ್ ಹ್ಯಾಪಿ ಯು ಲಿಸನ್ ಟು ಮ್ಯೂಸಿಕ್. ಓಕೆ. ವೆನ್ ಯು ಆರ್ ಸ್ಯಾಡ್ ಯು ಅಂಡರ್ಸ್ಟ್ಯಾಂಡ್ ದ ಲಿರಿಕ್ಸ್. ಓಕೆ. ಹೌದೌದು, ಬಹಳ ಅರ್ಥಪೂರ್ಣವಾದಂತಹ ಮಾತು. ನಮ್ಗೆ ಲಿರಿಕ್ಸ್ ಅರ್ಥ ಆಗುದು ಆವಾಗ. ಹಮ್ ಮಾಡ್ತಾ ಇರೋದು ಸಂತೋಷದಲ್ಲಿರುವಾಗ, ಏನಾದ್ರು ಮಾಡ್ತಾ ಇರುವಾಗ ಪದ್ಯವನ್ನ ಹಮ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಕೊಂಡು. ನೀವು ದುಃಖದಲ್ಲಿ ಇರ್ಬೇಕಾದ್ರೆ ನೀವು ಒಂದು ಹಾಡು ಯಾವ್ದಾದ್ರು ಕೇಳಿ, ಆವಾಗ ಅದರ ಸೋಲ್ ಅರ್ಥ ಆಗುತ್ತೆ. ಮ್ಯಾಮ್, ಈ ಸೋಲು ಅನ್ನುವ ಮಾತನ್ನ ಕೇಳುವಾಗ ನಿಮ್ಮ ಈ ಒಂದು ಇಷ್ಟು ಸಮಯದ ಒಂದು ನೃತ್ಯ ಜೀವನ ಇರ್ಬೋದು, ಅಥವಾ ನಿಮ್ಮ ಈ ಕವನ ಬರೆಯುವಂಥದ್ದು ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ನೀವು ಫೇಸ್ ಮಾಡಿದಂತಹ ಸವಾಲುಗಳೇನು? ಸವಾಲುಗಳು, ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಇದನ್ನು. ಮೊದಲು ಅದು ಹೇಗಾಗ್ತಿತ್ತು ಅಂತ ಹೇಳಿದರೆ, ನನ್ನ ತಾಯಿಯನ್ನು ಪ್ರಶ್ನೆ ಮಾಡೋರು, ಯಾಕೆ ಡಾನ್ಸು, ನಿನ್ನ ಮಗಳು ಅಷ್ಟು ಹುಷಾರಿದ್ದಾಳೆ, ಕಲಿಯೋದ್ರಲ್ಲಿ ಅದರಲ್ಲೂ ಸ್ವಲ್ಪ ತಲೆ ಹಾಕಿದರೆ ಅದರಲ್ಲಿ ಒಂದು 10 ಮಾರ್ಕ್ ಜಾಸ್ತಿ ಬರ್ತದಲ್ಲ, ಯಾಕೆ ಡಾನ್ಸು, ಸಂಗೀತ ಯಾಕೆ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಣ್ಣು ಮಗಳು, ಒಂದೇ ಮಗಳು ಇರೋದು, ನಿನಗೆ ಜಾಗ್ರತೆ ಮಾಡು ಅಂತ ಹೇಳಿ ಎಲ್ಲ ನನ್ನ ತಾಯಿಗೆ ಯಾವಾಗಲೂ ಹೇಳ್ತಾ ಇರ್ತರು. ತುಂಬ ಜನ, ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಬಹಳ ಜನ. ಆಮೇಲೆ ನಾನು ಬಂದಿರೋದು ಹಳ್ಳಿಯಿಂದ. ಆವಾಗ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಎಲ್ಲ ಬಹಳ ಕಮ್ಮಿ. ಮಟ್ಟು ಗ್ರಾಮ ನಿಮಗೆ ಗೊತ್ತಿರ್ಬೋದು, ಅಲ್ಲಿಂದ ಬಸ್ಸುಗಳೇ ಬಹಳ ಕಮ್ಮಿ ಕೋಟೆಯಿಂದ. ಸೊ ನಾವು ತುಂಬ ಒಂದು 2.5 ಕಿಲೋಮೀಟರ್ ನಡ್ಕೊಂಡು ಬಂದು ಆಮೇಲೆ ಬಸ್ ಹಿಡಿಬೇಕು.
ಸೊ ಅದು ಒಂಥರ ವೆರಿ ಕ್ಲಾಸಿಗೆ ಹೋಗಬೇಕಾದ್ರೆ ಉಡುಪಿ ಬರಬೇಕು, ಅಲ್ಲಿಂದ ಮಟ್ಟುವಿನಿಂದ ಉಡುಪಿಗೆ ಬರಬೇಕು. ಸೊ ನಾವು ಪಟ್ಟ ಕಷ್ಟ, ಆಗ ನಾನು ಪಟ್ಟ ಕಷ್ಟ ಆ್ಯಸ್ ಅ ಚೈಲ್ಡ್. ಈಗ ಯಾವ ಮಕ್ಕಳು ಅಂತ ಕಷ್ಟ ಪಡ್ಲಿಕ್ಕೆ ಇಲ್ಲ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ರಿಕ್ಷಾ ಇದೆ, ಅವ್ರಿಗೆ ಸ್ಕೂಟರ್ಸ್ ಇದೆ, ಎಲ್ಲವೂ ಇದೆ. ಸಪೋಸ್ ಅಷ್ಟು ಅನ್ಅಪ್ರೋಚಬಲ್ ಪ್ಲೇಸ್ ಅಂದ್ರೆ ಮನೆನೇ ಶಿಫ್ಟ್ ಮಾಡಿ. ಹೌದು ಹೌದು ಹೌದು. ಬಟ್ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದ ಕಾರಣ, ನನ್ನ ತಂದೆ ಹಿರಿಯ ಮಗ ಇದ್ದ ಕಾರಣ ಹಳ್ಳಿ ಮನೆಯಲ್ಲೇ ಇದ್ವಿ ನಾವು. ಆದರೆ ನನ್ನ ತಾಯಿ ಹೇಗೆ ಅಂತ ಹೇಳಿದರೆ, ನೀನು ಕಲಿಬೇಕು ಮಗ, ನನಗೆ ಕಲೀಲಿಕ್ಕೆ ಆಗದಿರೋ ಆ ವಿದ್ಯೆಯನ್ನು ನೀನು ಕಲಿಬೇಕು, ನನಗೆ ಏನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ನೀನು ಮಾಡಬೇಕು ಅಂತ ಹೇಳಿ, ಈ ಅಮ್ಮ ಅಂತ ಹೇಳಿದ ಕೂಡಲೇ ರೋಮಾಂಚನ ಆಗ್ತದೆ ನನಗೆ. ಯೂಶ್ವಲಿ ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ, ಆವಾಗಲೂ ಅಮ್ಮ ಯಾವಾಗಲೂ ನನ್ನ ಹೆಸರು ಹೇಳಲೇ ಇಲ್ಲ ನೀನು ಅಂತ ಎಷ್ಟೋ ಸತಿ ಹೇಳ್ತಾರೆ. ಬಟ್ ಈ ಕಾರ್ಯಕ್ರಮದಲ್ಲಿ ನನಗೆ ಹೇಳಬೇಕು ಅಂತ ಅನ್ನಿಸ್ತದೆ, ನನ್ನ ಅಮ್ಮ ಪ್ರಾಯಶಃ ಇಲ್ಲ ಅಂತ ಆದರೆ ನಾನು ಐ ವುಡ್ ನಾಟ್ ಹ್ಯಾವ್ ಬೀನ್ ಇನ್ ದಿಸ್ ಫೀಲ್ಡ್. ನಾನು ಬೇರೆ ಎಲ್ಲೋ ಮನೆ ಕೆಲಸ ನೋಡಿಕೊಂಡು ಇರ್ತಿದ್ನೋ ಏನೋ, ಪ್ರಾಯಶಃ ಗೊತ್ತಿಲ್ಲ ನನಗೆ. ಸೊ ನನ್ನ ಬ್ಯಾಕ್ ಬೋನ್ ಅನ್ನುವಂಥದ್ದು ಏನು ಅಂತ ಹೇಳಿದರೆ ನನ್ನ ತಾಯಿ ಅಂತ ಹೇಳಿ ನಾನು ಎದೆ ತಟ್ಟಿ ಹೇಳ್ಕೊಳ್ಳಬಲ್ಲೆ. ಅವರು ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ದರು, ಕರ್ನಾಟಕ ಬ್ಯಾಂಕಲ್ಲಿ, ಚಂದ್ರಮತಿ ಅಂತ ಹೇಳಿ. ಸೊ ಅವರು ನನಗೆ ಕೊಟ್ಟ ಪ್ರೋತ್ಸಾಹ ಪ್ರಾಯಶಃ ಜಗತ್ತಿನ ಅತೀ ಒಳ್ಳೆಯ ತಾಯಿಯನ್ನು ನನಗೆ ದೇವರು ಕೊಟ್ಟಿದ್ದಾನೆ, ಆ ಕೃಷ್ಣ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಸೊ ನಿಮ್ಮ ಕಲಿಕೆಯಿಂದಲೇ ನಿಮ್ಮ ಈ ಸ್ಟ್ರಗಲ್ ಪ್ರಾರಂಭ ಆಗಿರುವ. ಹೌದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ಬೋದು, ಈ ಪ್ರೊಫೆಷ್ನಲ್ ರೈವಲ್ರಿ ಆಗಿರ್ಬೋದು, ಅಥವಾ ಬೇರೆ ಬಹಳಷ್ಟು ಇದನ್ನೆಲ್ಲ ಇದೆ. ಆದರೆ ನಾವು ಅದನ್ನು ಆ ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯಾಗಿ ನಾವು ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಅದು ನಮ್ಮ ಕೈಯಲ್ಲಿದೆ. ನನಗೆ ಒಂದು ಕತೆ ನೆನಪಾಗ್ತಾ ಇದೆ. ಒಂದು ಹುಡುಗ ಗುರುಗಳ ಹತ್ರ ಕೇಳ್ತಾನಂತೆ, ನನ್ನ ಕೈಯಲ್ಲಿ ಒಂದು ಚಿಟ್ಟೆ ಇದೆ, ಇದು ಸತ್ತಿದೆಯೋ ಬದುಕಿದೆಯೋ ನೀವು ಹೇಳಬೇಕು ಅಂತ. ಈ ಗುರುಗಳು ತುಂಬ ಆಲೋಚನೆ ಮಾಡಿ 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 ಹೇಳ್ತಾರಂತೆ, ಆ ಚಿಟ್ಟೆಯ ಬದುಕು ಮತ್ತೆ ಸಾವು ನಿನ್ನ ಕೈಯಲ್ಲಿದೆ ಅಂತ. ಎಷ್ಟು ಅದ್ಭುತವಾದ ಮಾತು ನೋಡಿ. ಸೊ ನಾವು ನಮ್ಮ ಪಾಸಿಟಿವಿಟಿ, ನಮ್ಮ ನೆಗೆಟಿವಿಟಿ, ಅಥವಾ ನಮ್ಮಲ್ಲಿ ನೆಗೆಟಿವಿಟಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಇನ್ನೊಬ್ರು ಅದನ್ನು ಹೇಳಿದಾಗ ಅದನ್ನು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಇದು ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೇವೆ ಅಂತ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ಆರ್ಟಿಸ್ಟ್ ನನ್ನ ಹತ್ರ ಬಂದು ಹೇಳ್ತಾರೆ, ಆವಾಗ ನಾನು ತುಂಬ ದಪ್ಪಗಿದ್ದೆ. ಸೊ ನೀವು ತುಂಬ ದಪ್ಪಗಿದ್ದೀರಾ ಮೇಡಮ್, ನೀವು ಹೇಗೆ ಡ್ಯಾನ್ಸ್ ಮಾಡ್ತೀರಾ, ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ ಅಂತ. ಬೇರೆ ಯಾರಾದರೂ ಆಗ್ತಿದ್ರೆ ಅವರು ಅಲ್ಲೇ ಸ್ವಲ್ಪ ಪೆದಂ ಮಾತಾಡಿ, ಖಂಡಿತ ಸರ್ ನೀವು ಹೇಳಿದ ಮೇಲೆ ನಾನು ರೆಡ್ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಅವ್ರ ಹತ್ರ ಹೇಳಿ ನಾನು ಮನೆಗೆ ಬಂದು ತುಂಬ ಅತ್ತೆ. ನಾನು ಅಯ್ಯೋ ಹೀಗಾದರೂ ಹೇಳ್ತಾರೆ ಯಾರಾದರೂ, ಈಗ ಯಾರಾದರೂ ತೋರ ಇದ್ದಾರೆ ಅಂತ ಹೇಳಿ ಹಾಗೆ ಅಷ್ಟು ಅವಮಾನ ಮಾಡಿ ಹೇಳೋದಿಲ್ಲ, ಹೀಗಾದರೂ ಹೇಳ್ತಾರ ಅಂತ ಹೇಳಿ. ಬಟ್ ಆಮೇಲೆ ನಾನು ಕೂತು ನನ್ನ ಸೆಲ್ಫ್ ರಿಯಲೈಸೇಷನ್ ಮಾಡಬೇಕಾದ್ರೆ, ಹೌದು ನಾನು ದಪ್ಪ ಆಗಿದ್ದೀನಿ, ಸ್ವಲ್ಪ ತೆಳ್ಳಗಾಗೋಣ ಅಂತ ಹೇಳಿ. ಐ ವಾಸ್ 78, ನೌ ಐ ಆಮ್ 63. ಕಷ್ಟಪಟ್ಟು ಡಯಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಡಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು, ಎಲ್ಲ ಮಾಡಿಕೊಂಡು ಐ ರೆಡ್ಯೂಸ್ಡ್ ಮೈ ವೇಟ್ ಫಾರ್ ದ ಸೇಕ್ ಆಫ್ ಪರ್ಫಾರ್ಮಿಂಗ್. ಸೊ ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನರು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿಕ್ಕೆ ತುಂಬ ಕಲಿಬೇಕು. ಯಾಕೆಂತ ಹೇಳಿದ್ರೆ ನೆಗೆಟಿವಿಟಿ ಬೇಕಾದಷ್ಟಿದೆ. ನೀವು ಯಾವ ಚಾನಲಲ್ಲಿ ತಗೊಳ್ಳಿ ಅಥವಾ ಯಾವ ಪೇಪರಲ್ಲಿ ತಗೊಳ್ಳಿ, ಎಲ್ಲ ನೆಗೆಟಿವ್ ನ್ಯೂಸ್ಗಳೇ ಬರ್ತಾ ಇದೆ. ಖಂಡಿತ ಅದನ್ನು ನಾವು ಪಾಸಿಟಿವ್ ಆಗಿ, ಅದು ಬೇಡ ನಮಗೆ. ಪಾಸಿಟಿವ್ ಆಗಿ ನಾವು ಏನನ್ನು ನಾವು ತಗೋಬೋದು, ನಮ್ಮ ಲೈಫಲ್ಲಿ ಏನು ಪಾಸಿಟಿವ್ ತಗೊಂಡು ಬರ್ಬೋದು ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿದರೆ ಸಾಕಾಗ್ತದೆ. ಮ್ಯಾಮ್, ಇಷ್ಟು ದೊಡ್ಡ ಕಲಾವಿದೆ ಅದು ನಿಮಗೆ ಆ ರೀತಿಯಾಗಿ ನಾನು ಆ ಪರ್ಸನನ್ನು ನಾನೇನು ದೂರ್ತಾ ಇಲ್ಲ. ನೋ, ಹಿ ಆಕ್ಚುಲಿ ವರ್ಕ್ಡ್ ಆಸ್ ಅದು ನಮಗೆ ಪ್ರೇರಣೆ. ಹೌದು. ಬಟ್ ಅದನ್ನ ನೀವು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ರಿ ಅನ್ನುವಂಥದ್ದು ಇವಾಗ ಆಮೇಲೆ ಅವ್ರಿಗೆ ತುಂಬಾ ಇದಾಯ್ತು, ಪಶ್ಚಾತ್ತಾಪ ಆಯಿತು. ಆಮೇಲೆ ಅವ್ರು ನನ್ನ ಹತ್ರ ಸಾರಿನೂ ಕೇಳಿದ್ರು. ಬಟ್ ನನಗೆ ಅವ್ರ ಮೇಲೆ ಏನೂ ಸಿಟ್ಟಿಲ್ಲ, ಏನೂ ಇದೇ ಇಲ್ಲ. ಬಿಕಾಸ್ ಹಿ ಹ್ಯಾಸ್ ಟೋಲ್ಡ್ ಸಮಥಿಂಗ್ ಗುಡ್ ಫಾರ್ ಮೀ. ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಜನರು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಈ ರೀತಿಯಾದ ಮಾತುಗಳು ಬಂದಾಗ ಒಂದ್ ಸ್ವಲ್ಪ ಮೆಂಟಲಿ ವೀಕ್ ಅಂತ ಹೇಳಿ ನಾವು ಅಧೀರರಾಗಿ ಬಿಡ್ತೇವೆ. ಸೊ ಇಲ್ಲ ಸಲ್ಲದು ಮಾಡ್ಕೊಳ್ಳುವಂಥದ್ದು. ಸೊ ಅಂಥವರಿಗೆ ನೀವು ನಿಜಕ್ಕೂ ಬಹಳ ದೊಡ್ಡ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ಮನಸ್ವಿನಿ ಮನದಾಳದ ಮಾತಿನಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಕೂಡಲೇ ವಾಪಸ್ ಬರ್ತೀವಿ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಮನಸ್ವಿನಿ ವಿದುಷಿ ಸೌಮ್ಯ ಸುಧೀಂದ್ರ ಭಟ್ ಅವರು. ಬನ್ನಿ ಅವರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್, ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೇರವಾಗಿ ನಿಮ್ಮನ್ನ ಇನ್ನೊಂದು ಪ್ರಶ್ನೆ ಕೇಳೋದಂತಾದ್ರೆ, ನಿಮ್ಮ ಡ್ಯಾನ್ಸ್ ಅಥವಾ ನಿಮ್ಮ ಈ ಪ್ರವೃತ್ತಿಯನ್ನ ಬಿಟ್ಟು ನೀವು ಈ ಶಿಕ್ಷಣದ ಇದಕ್ಕೆ ಬಂದಾಗ ನೀವು ಕ್ರಿಮಿನಾಲಜಿ ಕಲ್ತಿರುವಂಥದ್ದು. ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅನ್ನೋ ವಾಕ್ಯ ನೆನಪಾಗ್ತದೆ. ಸೊ ನಿಮ್ಮ ಈ ಆಲೋಚನೆಗಳು ಬೇರೆ 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 ರೀತಿಯಾಗಿದೆ. ಸೊ ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಹೌದು, ನಾನು ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ. ಆಮೇಲೆ ರೋಶ್ನಿ ನಿಲಯದಲ್ಲಿ ಸಾಧಾರಣ 1 ವರ್ಷದ ಮಟ್ಟಿಗೆ ನಾನು ಕೆಲಸವೂ ಮಾಡಿದ್ದೇನೆ. ಇದು ಹೇಗೆ ಆಯಿತು ಅಂತ ಹೇಳಿದ್ರೆ, ನನ್ನ ತಾಯಿಗೆ ಕರ್ನಾಟಕ ಬ್ಯಾಂಕಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು ಹುಬ್ಳಿಗೆ. ಸೊ ನಾನು ನನ್ನ ಅಜ್ಜಿ ಮನೆಗೆ ಹೋಗಬೇಕಾಯಿತು. ಆಗ PUC ಆದಮೇಲೆ ಇನ್ನೇನು ಮಾಡೋದು ಅಂತ ಕೇಳಬೇಕಾದ್ರೆ ಇದು ಕ್ರಿಮಿನಾಲಜಿಯನ್ನು ನಾನು ಆಪ್ಟ್ ಮಾಡಿಕೊಂಡು ಅಲ್ಲಿ ತಗೊಂಡೆ. ಆಮೇಲೆ ಅದರಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅಂತ ಹೇಳಿ ಅದರಲ್ಲೇ ಇದು ಸ್ನಾತಕೋತ್ತರ ಪದವಿನೂ ಪಡೆದೆ. ಆಮೇಲೆ ಲೆಕ್ಚರರ್ ಮದುವೆ ಆಯಿತು, ಲೆಕ್ಚರರ್ ಆಗಿಯೂ ಅಲ್ಲಿ ಸೇರಿದೆ ನಾನು. ಆದರೆ ಎಲ್ಲೋ ಒಂದು ಕಡೆ ಡ್ಯಾನ್ಸ್ ನನ್ನಿಂದ ದೂರ ಆಗಲಿಕ್ಕೆ ಕೇಳಲಿಲ್ಲ. ವಿದ್ವತ್ ಆಯಿತು, ಆಮೇಲೆ ಭರತನಾಟ್ಯ ಕ್ಲಾಸ್ಗಳನ್ನು ತರಬೇತಿಗಳನ್ನು ಶುರು ಮಾಡಿದೆ. ಸಂಜೆ ಹೊತ್ತಿಗೆ ಇದು ಕ್ಲಾಸ್ ಮಾಡ್ತಿದ್ದೆ, ಡೇ ಟೈಮಲ್ಲಿ ಇದಕ್ಕೆ ಹೋಗ್ತಾ ಇದ್ದೆ. ಬಟ್ ನನಗೆ ಅಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗಲಿಲ್ಲ ನನಗೆ. ಆಮೇಲೆ ನನಗೆ ಒಂದು ಇದು ಥಾಟ್ ಅದು ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಕ್ರಿಮಿನಾಲಜಿ ಅನ್ನುವಂಥದ್ದು ನಾವು ಅಪರಾಧಿಗಳು, ಅದರ ಸ್ಟಡೀಸ್ಗಳನ್ನು ನಾವು ಅದರ ಮೇಲೆ ಜಾಸ್ತಿ ಗಮನ ಕೊಡ್ತೇವೆ. ಆದರೆ ಒಬ್ಬ ಮಗು ಕ್ರಿಮಿನಲ್ ಆಗಿ ಕನ್ವರ್ಟ್ ಆಗುವ ಮುಂಚೆಯೇ ನಾವು ಅದರ ಮೇಲೆ ಯಾಕೆ ವರ್ಕೌಟ್ ಮಾಡಬಾರ್ದು? ಕಲೆ ಅಥವಾ ಸಾಹಿತ್ಯ ಅಥವಾ ನೃತ್ಯ ಅಥವಾ ಸಂಗೀತ ಅಥವಾ ಭಕ್ತಿ ಅಥವಾ ಚಿತ್ರಕಲೆ, ಇವೆಲ್ಲ ಒಂದು ಕಲೆ ಅನ್ನುವಂಥದ್ದು ಇದೆಯಲ್ಲ, ಇದು ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ನಿಮಗೆ ಈ ನಿಮ್ಮ ಪರಿಧಿಯೊಳಗೆ ಇರಬೇಕು ಅನ್ನುವ, ಯಾವಾಗಲೂ ಚೌಕಟ್ಟಿನೊಳಗೆ ಇರಬೇಕು ಅನ್ನುವ ಇದನ್ನು ಕೊಡ್ತಾ ಇರ್ತದೆ. ಪುರಾಣಗಳ ಬಗ್ಗೆ ಕತೆಗಳು, ಇವಾಗ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಗಣಪತಿಯ ಕಥೆಯೋ ಅಥವಾ ಇದು ಕೃಷ್ಣನ ಕಥೆಯೋ ಅಥವಾ ಬಹಳಷ್ಟು ಪುರಾಣಗಳ ಕಥೆಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಅದನ್ನು ಡ್ಯಾನ್ಸ್ ಮಾಡಿಸುವಂಥದ್ದು, ಅದರಲ್ಲಿ ತತ್ವಗಳನ್ನು ಕಂಡುಕೊಳ್ಳುವಂಥದ್ದು ನಾವು ಮಕ್ಕಳಿಗೆ ಬೋಧನೆ ಮಾಡ್ತಾ ಇರ್ತೇವೆ. ಅದರಲ್ಲಿ ಇರಬೇಕಾದ್ರೆ ಅವರಿಗೆ ಮಕ್ಕಳಿಗೆ ಬೇರೆಯ ಕಲ್ಪನೆಗಳೇ ಹೋಗೋದಿಲ್ಲ. ಸೊ ಇಂತಹ ವಿಚಾರಗಳು ನನ್ನ ತಲೆಗೆ ಬಂತು. ಆಮೇಲೆ ನಾನು ನನ್ನ ಕ್ಲಾಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಈ ಕ್ಲಾಸ್ಗಳಲ್ಲಿ ಮಕ್ಕಳಿಗೆ ಹೇಗೆ ಇದು ಮಾಡ್ಬೋದು, ಅವುಗಳನ್ನು ಹೇಗೆ ತಯಾರು ಮಾಡ್ಬೋದು, ಬರೀ ಅಡವುಗಳನ್ನು ಮಾಡಿಸಿ ಬಿಡೋದಲ್ಲ. ನಾವು ಇವಾಗ ಒಂದು ಸಂಚಾರಿಯೋ ಶ್ಲೋಕವೋ ಏನಾದರೂ ಒಂದು ಹೇಳ್ಕೊಡ್ತಾ ಇರಬೇಕಾದ್ರೆ ಅದರ ಹಿಂದಿನ ಕತೆ ಏನು, ಅದನ್ನು ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಮಕ್ಕಳು ಹೋಗಿ ತಾಯಿಯನ್ನು ಕೇಳ್ತಾರೆ ಅಥವಾ ಅಜ್ಜಿಯೋ ಯಾರ ಹತ್ರ ಆದರೂ ಕೇಳ್ತಾರೆ. ಆವಾಗ ಆ ಮಾತುಗಳ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಮಕ್ಕಳಿಗೂ ಪೇರೆಂಟ್ಸ್ಗಳ ಮೇಲೆ ಒಂದು ಜವಾಬ್ದಾರಿ ಅಥವಾ ಪೇರೆಂಟ್ಸಿಗಳು ಒಂದು ಜವಾಬ್ದಾರಿ, ಇಂಥದನ್ನೆಲ್ಲ ಅದು ಡೆವಲಪ್ ಮಾಡ್ತಾ ಹೋಗ್ತದೆ. ಕೆಲವೊಮ್ಮೆ ಮಕ್ಕಳು ಬಂದು ನನ್ನ ಹತ್ರ ಹೇಳ್ತಾರೆ, ಮೈ ಮಮ್ಮಿ ವಾಸ್ ವೆರಿ ಬ್ಯುಸಿ, ಐ ಕುಡ್ ನಾಟ್ ಆಸ್ಕ್ ಹರ್ ಅಂತ ಮಕ್ಕಳು ಹೇಳುವ ಇದು ಇದೆ. ಸೊ ಆವಾಗ ನಾನು ಹೇಳ್ತೀನಿ, ಇಟ್ಸ್ ಓಕೆ ಬೇಬಿ, ಐ ವಿಲ್ ಟೆಲ್ ಯು ಅಂತ ಹೇಳಿ ಮಕ್ಕಳಿಗೆ ಕತೆ ಹೇಳುವಂಥದ್ದು, ಅವುಗಳ ಮನಸ್ಸು ನೋವು ಆಗದೇ ಇರುವ ಹಾಗೆ ಅವುಗಳಿಗೆ ಸಾಂತ್ವನ ಹೇಳುವಂಥದ್ದು, ಇಂಥದ್ದೆಲ್ಲ ಆಗಬೇಕಾದ್ರೆ ಮಕ್ಕಳಿಗೆ ಆ ಬೇಡದ ವಸ್ತುಗಳ ಇದಕ್ಕೆ ಹೋಗುವುದಿಲ್ಲ ಅಂತ ನನ್ನ ಭಾವನೆ. ಪ್ರಾಯಶಃ ಫರ್ದರ್ ಸ್ಟಡಿ ಮಾಡಬೇಕು ಅಂತ ಅನಿಸಿದರೆ ನನ್ನ ಫೀಲ್ಡ್ ಆಫ್ ವರ್ಕ್ ವುಡ್ ಬಿ ವರ್ಕಿಂಗ್ ಆನ್ ಜುವೆನೈಲ್ ಡೆಲಿಕ್ವೆನ್ಸ್ ಬೈ ಡಾನ್ಸ್ ಥೆರಪಿ ಅನ್ನುವಂಥದ್ದು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು. ಖಂಡಿತ ಬಹಳ ಒಳ್ಳೆ ವಿಚಾರ ಮ್ಯಾಮ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳುವ. ಸೊ ಪ್ರಿಕಾಷನ್ ಆಗಿ ಮೊದಲೇ ಪ್ರಿವೆನ್ಷನ್ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳಿ.
ಮ್ಯಾಮ್, ಈ ನಿಟ್ಟಿನಲ್ಲಿ ನಿಮ್ಮ ಟೀಚಿಂಗ್ ಟೆಕ್ನಿಕ್ಸ್ ಏನು ಮಕ್ಕಳಿಗೆ? ಎಸ್, ಅಪಾರ್ಟ್ ಫ್ರಮ್ ಡಾನ್ಸ್ ಅಂತೂ ಮಕ್ಕಳಿಗೆ ಮಕ್ಕಳಾಗಿಯೇ ಹೇಳ್ಕೊಡುವಂಥದ್ದು ನನ್ನ ಟೆಕ್ನಿಕ್ ಅಂತ ಹೇಳ್ಬೋದು ನಿಮಗೆ. ಮಕ್ಕಳು ಫಸ್ಟಿಗೆ ಬರಬೇಕಾದ್ರೆ ತುಂಬ ಮುಜುಗರ ಪಟ್ಕೊಂಡಿರ್ತಾರೆ. ಟೀಚರ್ ಹೇಗಿರ್ತಾರೋ ಏನೋ, ಸ್ಕೂಲಿಂಗ್ ಟೀಚರ್ ಥರ ಇರ್ತಾರೋ ಏನೋ, ಅಥವಾ ಇವ್ರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಐ ಆಮ್ ವೆರಿ ಫ್ರೀ ಟು ದೆಮ್. ಕ್ಲಾಸಿಗೆ ಬಂದಾಗ ಅವರನ್ನು ಟ್ರೀಟ್ ಆಗುವಂಥದ್ದು ಇರ್ಬೋದು, ಅಥವಾ ಕ್ಲಾಸ್ ಆದಮೇಲೆ ಟ್ರೀಟ್ ಮಾಡುವಂಥದ್ದಾಗಿರ್ಬೋದು. ಇಟ್ ಇಸ್ ವೆರಿ ಹೋಮ್ಲಿ ಅಂತ ನಾವು ಹೇಗೆ ಹೇಳ್ತೀವೋ, ಆ ಮಕ್ಕಳಿಗೆ ತಂದೆ ತಾಯಿಯಲ್ಲಿ ಹೇಗೆ ಶೇರ್ ಮಾಡ್ಕೊಳ್ತಾರೋ ಹಾಗೆ ನನ್ನ ಹತ್ರ ಬಂದು ಶೇರ್ ಮಾಡ್ಕೊತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ಕ್ಲಾಸ್ ಮಾಡುವ ಟೈಮಲ್ಲಿ ಐ ಆಮ್ ಸ್ಟ್ರಿಕ್ಟ್. ಹಾಫ್ ಸಿಟ್ಟಿಂಗ್ ಬೇಕು ಅಂದರೆ ಹಾಫ್ ಸಿಟ್ಟಿಂಗ್ ಬೇಕು, ಮುದ್ರೆ ಸರಿ ಇರಬೇಕು ಅಂದರೆ ಸರಿ ಇರಬೇಕು. ಕೆಲವು ಮಕ್ಕಳು ಬೇಗ ಕಲಿತವೆ, ಕೆಲವು ಮಕ್ಕಳು ಲೇಟಾಗಿ ಕಲಿತವೆ. ನನ್ನ ಹತ್ರ 2 ಆಟಿಸ್ಟಿಕ್ ಮಕ್ಕಳು ಬಂದಿದ್ದಾರೆ. ಅವ್ರಿಗೂ ಹೇಳ್ಕೊಟ್ಟಿರುವ ಇದು ಇದೆ ನನಗೆ. ಸೊ ಅವುಗಳ ಲೆವೆಲ್ ಏನಿದೆ ಅದಕ್ಕೆ ಸರಿಯಾಗಿ ಟ್ರೈನ್ ಮಾಡುವಂಥದ್ದು ನನ್ನ ಒಂದು ಟೆಕ್ನಿಕ್. ಅಪಾರ್ಟ್ ಫ್ರಮ್ ಡಾನ್ಸ್ ನಾನು ಹೇಳೋದು ತತ್ವಗಳನ್ನು ಹೇಳ್ಕೊಡ್ಬೇಕು. ಅಥವಾ ಅದನ್ನ ನಾವು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಮಕ್ಳು ಕಲಿಯೋದಿಲ್ಲ. ನೀವು ಯಾವಾಗ ಮಕ್ಳಿಗೆ ಅದು ಮಾಡಬೇಡ ಅಂತ ಹೇಳ್ತೀರೋ ಆವಾಗ ಅದನ್ನೇ ಮಾಡ್ತಾರೆ ಅವರು. ನನ್ನ ಮಗಳದ್ದು ನನಗೆ ಗೊತ್ತಿದೆ, ಅದು ಮಾಡಬೇಡ ಶ್ರೀಯಾ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ಅವಳಿಗೆ. ಸೊ ನಾನು ಏನನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಇರುವಂಥದ್ದು ಮಕ್ಕಳು ನೋಡ್ಬೇಕು, ಅದನ್ನು ಕಲಿಬೇಕು. ಸೊ ಐ ಶುಡ್ ವರ್ಕ್ ಆನ್ ಮೈ ಗುಡ್ ಹ್ಯಾಬಿಟ್ಸ್. ಟ್ರೀಟಿಂಗ್ ಸಂಬಡಿ ಇನ್ ಅ ವೆರಿ ಪಾಸಿಟಿವ್ ವೇ. ಮಗುವನ್ನು ಅಪ್ರೋಚ್ ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡೋದು, ಯಾರನ್ನೂ ನಿಂದಿಸದೇ ಇರೋದು. ನಾವೇನು ಮಾಡ್ತೀವಿ ಅದನ್ನು ಮಕ್ಕಳು ಬೇಗ ಕಲಿತಾರೆ, ನೋಡಿಯೇ ಕಲಿಯುವಂಥದ್ದು. ಈಗ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂತಲ್ಲ, ಬಟ್ ನನ್ನ ಕ್ಲಾಸಲ್ಲಿ ಮಕ್ಕಳು ಪೇರೆಂಟ್ಸ್ ಬಂದು ಹೇಳ್ತಾರೆ, ನೀವು ನಿಮ್ಮ ಕ್ಲಾಸಿಗೆ ಸೇರಿಸಿದ ಮೇಲೆ ಮಕ್ಕಳು ಬಿಂದಿ ಹಾಕೋದು, ಬಳೆ ಹಾಕೋದು ಇವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಬಂದು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಸೊ ಇದನ್ನೆಲ್ಲ ನಮ್ಗೆ ತುಂಬ ಖುಷಿ ಆಗ್ತಿದೆ ಮೇಡಮ್ ಅಂತ ಹೇಳ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ, ನಾವು ಅದನ್ನು ಮಾಡಿದ್ದನ್ನು ಮಕ್ಕಳು ನೋಡಿ ಕಲಿತಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಸೀನಿಯರ್ ಮಕ್ಕಳು ಬಂದು ನನಗೆ ನಮಸ್ಕಾರ ಮಾಡಬೇಕಾದ್ರೆ ಆ ಪಿಟ್ಟಿ ಜೂನಿಯರ್ಸ್ ಎಲ್ಲ ನೋಡಿರ್ತಾರೆ, ಅವರು ಬಂದು ನಮಸ್ಕಾರ ಮಾಡ್ತಾರೆ. ಸೊ ಇಂಥದ್ದು ಕಲಿಯುವಂಥದ್ದು ನಾವು ಮಾಡಿ ತೋರಿಸ್ಬೇಕು. ಈಗ ನಾನು ನನ್ನ ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಟನೋ, ನಾನು ನನ್ನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟನೋ, ನನ್ನ ಮಗು ಅದನ್ನೇ ಮಾಡ್ತದೆ. ಸೊ ಇದನ್ನು ನಾನು ಪೇರೆಂಟ್ಸ್ಗಳಿಗೆ ಹೇಳ್ತೇನೆ, ನಿಮ್ಮ ಮನೇಲಿ ಫಸ್ಟ್ ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡಿ ಮಗುವಿಗೆ. ಮಗುವಿನ ಎದುರಿಗೆ ಜಗಳ ಆಡೋದು ಅಥವಾ ಹೊಡೆಯೋದು ಬಡಿಯೋದು ಇಂಥದ್ದೆಲ್ಲ ಮಾಡಿದ್ರೆ ಮಗು ಅದನ್ನೇ ಕಲಿತದೆ. ವಿ ಕಾಂಟ್ ಹೆಲ್ಪ್ ಇಟ್. ಸೊ ನಾವು ಯಾವಾಗ ಪಾಸಿಟಿವ್ ಆಗಿ ಇರ್ತೀವೋ ಮಕ್ಕಳು ಅದನ್ನೇ ಕಲಿತಾರೆ. ನಾನು ಕ್ಲಾಸ್ ಮಾಡುವಾಗಿಂದ ಶುರು ಮಾಡಿರುವ ಇದು ಯತ್ನ ಇದು ಹಾಗೆ ಹೋಗ್ತಾ ಇದೆ. ನನ್ನ ಪೇರೆಂಟ್ಸ್ಗಳಿಗೆ ಫಸ್ಟ್ ಹೇಳ್ತೀನಿ. ಆದರೆ ನನ್ನ ಪೇರೆಂಟ್ಸ್ಗಳು ಎಷ್ಟು ಪಾಸಿಟಿವ್ ಆಗಿ ಅದನ್ನು ತಗೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ಬಹಳ ಖುಷಿ ಆಗ್ತದೆ. ಫಸ್ಟ್ ಬರಬೇಕಾದ್ರೆ ಆ ಮಗು ಹೇಗಿತ್ತು, ಈಗ ಅದರ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಅದು ನನಗೆ ತುಂಬ ಆತ್ಮತೃಪ್ತಿ ಕೊಡ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮ್ಯಾಮ್, ಇದು ಒಂದು ನಿಮ್ಮ ಪ್ರಯತ್ನ ಎಷ್ಟು ದೊಡ್ಡ ಚೇಂಜಿಗೆ ಲೀಡ್ ಆಗ್ತಿದೆ ಅನ್ನುವಂಥದ್ದನ್ನು ನಾವು ಜಸ್ಟ್ ಒಂದು ಈ ರೀತಿ ಇಮ್ಯಾಜಿನ್ ಮಾಡಿದ್ರೆ ಅದರ ಔಟ್ಕಮ್ ಏನಿದೆ ಮ್ಯಾಮ್, ತುಂಬಾ ಒಂಥರ ಬಹಳ ದೊಡ್ಡ ಇಂಪ್ಯಾಕ್ಟ್. ಮತ್ತೆ ಮೃದು ಮಾತು ನಾವೀಗ ಪೋಲಯ ಬಲ್ಲಯ ಅಂತ ಹೇಳಲಿಕ್ಕೆ ಸುಲಭ. ಇಟ್ಸ್ ವೆರಿ ಈಸಿ. ನಾವು ಯಾರಾದರೂ ನಮಗೆ ಏನಾದ್ರು ನೆಗೆಟಿವ್ ಹೇಳಿದ ಕೂಡಲೇ ಅದಕ್ಕೆ ಸಟಕ್ ರಿಯಾಕ್ಟ್ ಮಾಡುವಂಥದ್ದು ಇದೆಲ್ಲ ಇಟ್ಸ್ ವೆರಿ ಈಸಿ. ಬಟ್ ಇಟ್ ಇಸ್ ವೆರಿ ಹಾರ್ಡ್ ಟು ಸ್ಮೈಲ್ ಆ್ಯಂಡ್ ರಿಪ್ಲೈ. ಅದನ್ನು ಇದನ್ನು ನಾನು ಮಕ್ಕಳಿಗೆ ಹೇಳ್ಕೊಡ್ತೀನಿ, ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕೂಡ. ಇವಾಗ ನನ್ನ ಸೀನಿಯರ್ ಮಕ್ಕಳು ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ಹಾಗೆ ಹೇಳ್ತಾರೆ, ನನಗೆ ಅದು ತುಂಬ ಇಷ್ಟ ಆಯಿತು ಮ್ಯಾಮ್, ನಿಮ್ಮ ಅದು ಗುಣ ನನಗೆ ತುಂಬ ಇಷ್ಟ ಆಯಿತು, ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಐ ರಿಯಲಿ ಫೀಲ್ ಇಟ್ ಇಸ್ ವರ್ತ್ ಇಟ್. ನಿಜಕ್ಕೂ ನೋ ಡೌಟ್. ಮ್ಯಾಮ್, ಇನ್ನೊಂದು ಸ್ವಲ್ಪ ವಿಷಯಾಂತರ ಮಾಡ್ತಾ, ನಿಮ್ಮ ಆಪ್ತರು ಹೇಳಿರುವಂತಹ ಮಾತು, ನೀವು ಎಲ್ಲಿಗಾದ್ರೂ ಹೋಗಿ ಬಂದ್ರು ನೀವು ಊಟ ಮಾಡೋ ಮೊದಲು ನಿಮ್ಮ ಗಿಡಗಳನ್ನ ಮೊದಲು ಮಾತಾಡಿಸಿ ಅವಕ್ಕೆ ನೀರು ಹಾಕಿ ಆನಂತರ ನಿಮ್ದೇನಿದೆ ಅದನ್ನೆಲ್ಲ ಕೆಲಸಗಳನ್ನ ಮಾಡ್ಕೊಡುವಂಥದ್ದು. ಬಹಳ ಪ್ರೀತಿಯ ಮ್ಯಾಮ್ ನಿಮ್ಗೆ ಗಿಡಗಳಂದ್ರೆ. ಹೇಗಿದೆ ನಿಮ್ಮ ಗಾರ್ಡನ್? ಗಿಡಗಳು ಅಂತ ಹೇಳಿ ನಾನು ಹಳ್ಳಿಯಲ್ಲಿ ಬೆಳೆದವಳು. ನನಗೆ ಹಳ್ಳಿಯ ವಾತಾವರಣ,
ದನ, ಕರು, ನಾಯಿ, ಬೆಕ್ಕು ಇಂಥದ್ದೆಲ್ಲ ತುಂಬ ಆಪ್ತ ನನಗೆ. ಚಿಕ್ಕವಳಿಗೆ ಇದ್ದಾಗಿಂದರೂ ಅವುಗಳ ಜೊತೆನೇ ಬೆಳೆದವಳು. ಸೊ ಈಗಲೂ ಮನೇಲಿ ಒಂದು ಜಾಸ್ತಿ, ಈಗ ಟೌನಲ್ಲಿ ಇರಬೇಕಾದ್ರೆ ನಮಗೆ ಅಷ್ಟು ಜಾಗ ಎಲ್ಲ ಇಲ್ಲ, ಆದರೆ ನಮ್ಮ ಹಳ್ಳಿ ಮನೇಲೆಲ್ಲ ಬೇಕಾದಷ್ಟಿದೆ. ಬಟ್ ಇಲ್ಲಿ ಏನು ಮಾಡ್ಕೊಂಡಿದ್ದೇನೆ, ಒಂದು ಚಿಕ್ಕ ಗಾರ್ಡನ್, ಅಂದರೆ ನನ್ನ ದೇವರಿಗೆ, ನನ್ನ ಶ್ಯಾಮನಿಗೆ ಬೇಕಾಗಿ ಸ್ವಲ್ಪ ಹೂಗಳು ಆಗಬೇಕು ಅಂತ ಹೇಳಿ ಸ್ವಲ್ಪ ಗಿಡಗಳನ್ನು ನೆಟ್ಟು, ಆಮೇಲೆ ಅದರ ಲಾಲನೆ ಪೋಷಣೆ ಮಾಡ್ತೀನಿ. 2 ನಾಯಿಗಳನ್ನು ತಂದಿದ್ದೀನಿ. ಅದು ರೋಡ್ ಸೈಡಲ್ಲಿ ಇದ್ದು ನಾಯಿಗಳು. ಅವುಗಳಿಗೆ ಇನ್ನು ಯಾವುದೋ ಬಸ್ ಅಡಿಗೋ ಎಲ್ಲೋ ಬಿದ್ದು ಸಾಯೋದು ಬೇಡ ಅಂಥೇಳಿ ನಾನು ನನ್ನ ಮಗಳು ಮನೆಗೆ ತಗೊಂಡು ಬಂದ್ವಿ. ಇವಾಗ ನನ್ನ ಮನೇಲೆ ದೊಡ್ಡದಾಗ್ತಾ ಇದೆ. ಅದು ಆಲ್ಮೋಸ್ಟ್ 2 ವರ್ಷ ಆಯಿತು ಅದಕ್ಕೆ. ಸೊ ಇಂಥದ್ದೆಲ್ಲ, ವಾಟ್ ಪಾಸಿಟಿವ್ ಕ್ಯಾನ್ ವಿ ಮೇಕ್ ಔಟ್ ಆಫ್ ಲೈಫ್ ಈಸ್ ಇನ್ ಅವರ್ ಹ್ಯಾಂಡ್. ಕೆಲವೊಮ್ಮೆ ಆಗುತ್ತೆ, ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ನಿಂಗೆ ಟೈಮ್ ಎಲ್ಲಿದೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ. ನಾವು ಇಷ್ಟಪಟ್ಟರೆ ನಮಗೆ ಯಾವುದಕ್ಕೂ ನಾವು ಟೈಮ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಎಲ್ಲದಕ್ಕೂ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ರೇಗಾಡ್ಕೊಂಡಿರ್ತೀವಿ. ಬೇಕಾದರೆ ಫೇಸ್ಬುಕ್ಕಲ್ಲಿ ನೀವು ಅಷ್ಟು ಹೊತ್ತು ಚಾಟ್ ಮಾಡಿದ್ರು ಅಥವಾ ಅಷ್ಟು ಹೊತ್ತು ಟೈಮ್ ವೇಸ್ಟ್ ಮಾಡಿದ್ರು ಯಾರು ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳಿಬಿಡ್ತಾರೆ, ಆಯಿತಾ. ಸೊ ನಿಮಗೆ ಬೇಕಾ, ಯಾವಾಗಲೂ ಟೈಮ್ ಮಾಡ್ಕೊಳ್ಬೋದು ಅಂತ ನನಗೆ ಅನ್ನಿಸ್ತದೆ. ಬಹಳ ಒಂದು ಚೆನ್ನಾಗಿರುವ ಮಾತು ಮ್ಯಾಮ್. ಬೇಕಾ ಟೈಮ್ ಖಂಡಿತವಾಗಿಯೂ ಮಾಡಿಕೊಳ್ತೀರಾ ಅಂತ. ಮ್ಯಾಮ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ತರೋದನ್ನೇ ಒಂದು ಸ್ವಲ್ಪ ಡಿಲೇ ಮಾಡಿದೆ ಅನ್ಕೋತೇನೆ. ನಿಮ್ಮ ನವ್ಯ ಪ್ರಯೋಗ, ಈ ಕವನಗಳಲ್ಲಿ ನಾವು ಕೇಳಿರುವಂಥದ್ದು, ಕಾದಂಬರಿಯ ಸ್ಥಿತ್ಯಂತ್ರಗಳಲ್ಲಿ ನಾವು ಕೇಳಿರುವಂಥದ್ದು, ನೀವು ಇದನ್ನು ನೃತ್ಯಕ್ಕೆ ಅಳವಡಿಸಿರುವಂಥದ್ದು. ಸೊ ಇದರ ಬಗ್ಗೆ ಹೇಳಿ ಮ್ಯಾಮ್. ಖಂಡಿತ. ನಾನು ಭರತನಾಟ್ಯ ಪ್ರೋಗ್ರಾಮ್ಸ್ಗಳು ಅಥವಾ ಹೊಸ ಹೊಸ ಪ್ರಯೋಗಗಳನ್ನು ಇವೆಲ್ಲ ಮಾಡ್ತಾ ಬಂದಿದ್ದೀನಿ. ಅಂದರೆ ಪುರಾಣ ಕಥೆಗಳನ್ನು ತೆಗೆದುಕೊಂಡು ಭಸ್ಮಾಸುರ ಮೋಹಿನಿ ಆಗಿರ್ಬೋದು, ಗಿರಿಜಾ ಕಲ್ಯಾಣ ಆಗಿರ್ಬೋದು, ದಕ್ಷಯಜ್ಞ ಅಂತ ಹೇಳಿ ಒಂದು ಪ್ರಯೋಗ ಮಾಡಿದ್ದೀವಿ. ಇದೆಲ್ಲ ಪೌರಾಣಿಕ ಕಥೆಗಳನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ನಾವೇ ಬರೆದು ಅದಕ್ಕೆ ರಾಗ ಸಂಯೋಜನೆ ಮಾಡಿರುವಂಥದ್ದು. ಇದಲ್ಲದೆ ಇನ್ನು ನಾವು ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಒಂದು ಬಾಲ್ಯ ಅಮೂಲ್ಯ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ನಾನು ಪ್ರಯೋಗ ರೀತಿಯಲ್ಲಿ ನಾವು ಶುರು ಮಾಡಿದ್ವಿ. ಅದಕ್ಕೆ MS ಗಿರಿಧರ್ ಅವರು ಬೆಂಗಳೂರಿಂದ ನನಗೆ ಸಂಗೀತ ಇದನ್ನು ಕೊಟ್ಟರು. ಇದಕ್ಕೆ ನಾನು ಬಾಲ್ಯ ಅಮೂಲ್ಯ ಅನ್ನುವಂಥದ್ದು ಚಿಕ್ಕ ಮಕ್ಕಳಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಸಾಧಾರಣ ಒಂದು 5th 6th 7th ಗ್ರೇಡಿನ ಮಕ್ಕಳ ಹತ್ರವೇ ಪ್ರಯೋಗವನ್ನು ಮಾಡಿಸಿ ನಾವು ಬಾಲ್ಯ ಅಮೂಲ್ಯ ಅಂತ ಒಂದು ಇದು ಮಾಡಿದೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆಗುವ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಚೈಲ್ಡ್ ಲೇಬರ್ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಮಕ್ಕಳ ಶೋಷಣೆ ಆಗಿರ್ಬೋದು, ಅರಳುವ ಹೂಗಳು, ಇವುಗಳನ್ನು ಕಳಚಬೇಡಿ, ಇವುಗಳಿಗೆ ಎಜುಕೇಷನ್ ಕೊಡಿ, ಇಂಥದನ್ನೆಲ್ಲ ನಾವು ನೃತ್ಯದ ಮೂಲಕ ಮಾಡಿರುವಂಥದ್ದು. ಇದು ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ, ನಾವು ಈ ಉತ್ತರ ಕರ್ನಾಟಕದಲ್ಲೆಲ್ಲ ಅಥವಾ ಬೇರೆ ರಿಮೋಟ್ ಏರಿಯಾಸಲ್ಲಿ ಇದನ್ನು ಮಾಡಿದರೆ ಅದೊಂದು ಡಾನ್ಸ್ ತುಂಬ ಇಷ್ಟ ಆಯಿತು ನಮಗೆ ಅಂತ ಹೇಳಿ ಬರುವವರು ಇದ್ದಾರೆ. ಇದನ್ನು ನೋಡಿ ಕಣ್ಣೀರಿಟ್ಟವರು ಇದ್ದಾರೆ. ಮಕ್ಕಳಿಗೆ ಹೀಗೆ ಆಗ್ತಾ ಇದೆ, ಇದನ್ನು ನಾವು ತಡೆಗಟ್ಟಬೇಕು, ನೀವೆಷ್ಟು ಚೆನ್ನಾಗಿ ಅದನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ ಆ ಪ್ರಶಂಸೆ ಇದೆಯಲ್ಲ, ಅದು ನಮಗೆ ಹೊಸ ಕಲ್ಪನೆಗಳಿಗೆ ಸೃಷ್ಟಿಯಾಗಲಿಕ್ಕೆ ಮಾಡ್ತಾ ಇದೆ. ಇದ್ರ ಜೊತೆಗೆ ನಾವು ಮಾತೃಜ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ನಾನು ನನ್ನ ಮಗಳು ಇದನ್ನು ಮಾಡ್ತೀವಿ. ಹೇಗೆ ಅಂತ ಹೇಳಿದರೆ, ತಾಯಿ ಒಂದು ಮಗುವಿನ, ನನಗೆ ನನ್ನ ತಾಯಿ ಬಹಳ ಆಪ್ತೆಯಾದ ಕಾರಣ ಇದಕ್ಕೆ ಉಗಮ ಆಗಿರ್ಬೋದು ಅಂತ ನನಗೆ ಕಾಣ್ತದೆ. ತಾಯಿ ಹೇಗೆ ಮಗುವಿನ ಒಂದು ಅಭಿವೃದ್ಧಿಗೆ ಕಾರಣ ಆಗ್ತಾಳೆ ಅನ್ನುವಂಥದ್ದು, ತನ್ನಲ್ಲೇ ಹುಟ್ಟಿರುವ ಮಗಳಿಗೆ ತಾಯಿ ಹೇಗೆ ಅವಳ ವಿಕಸನಕ್ಕೆ ಕಾರಣ ಆಗ್ತಾಳೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಸೀತೆಗೆ ಆ ಸಹಿಷ್ಣುತೆ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಆಮೇಲೆ ಇವಳು ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವಳಿಗೆ ತಾಯಿ ಮೀರಾಬಾಯಿ ಅಷ್ಟು ಪುಟ್ಟ ವಯಸ್ಸಿನಲ್ಲೇ ಇದು ಖಡ್ಗ ಕೊಟ್ಟು ಹೋಗು ಅವರ ರುಂಡ ಚೆಂಡಾಡು ಅಂತ ಹೇಳಿದ ಕಾರಣ ಅವಳಿಗೆ ಅಷ್ಟು ಧೈರ್ಯ, ಅಷ್ಟು ನಾವು ಕತೆಗಳನ್ನು ಕೇಳಿದ್ದೀವಿ. ನಾವು ಆ ಮಗುವನ್ನು ಬೆನ್ನಿನಲ್ಲಿ ಕಟ್ಟಿಕೊಂಡು ಅವಳು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾಳೆ ಅಂತ ಹೇಳಿದ್ರೆ, ಅವಳಲ್ಲಿ ಒಳಗಿದ ಆ ವೀರತನ ಎಲ್ಲಿಂದ ಬಂತು? ಅವಳ ತಾಯಿಯಿಂದ ಬಂತು. ನೂಲಿನಂತೆ ಸೀರೆ ಅನ್ನುವ ಈ ಕಾನ್ಸೆಪ್ಟನ್ನು ತೆಗೆದುಕೊಂಡು ಹೋಗಿ, ನಾಳೆ ಈಗಿನ ಕಾಲದಲ್ಲಿ ತಾಯಿ ಹೇಗೆ ರೂಪಿಸಿದಾಳೋ ನಾಳೆ ತಾಯಿಯನ್ನು ಕೈ ಬಿಡಬೇಡ ಅನ್ನುವ ಮಾತುಗಳನ್ನು ಕೊಡುವ ಪ್ರಯೋಗವನ್ನು ನಾವು ಮಾಡಿದ್ದೇವೆ. ಇದಕ್ಕೂ ಎಷ್ಟೋ ಜನ ಬಂದು, ನಾನು ತುಂಬ ಅತ್ತೆ ಮೇಡಮ್ ನಿಮ್ಮ ಇದು ನೋಡಿ ನನಗೆ ಅಷ್ಟು ಇದಾಯಿತು,
ನನ್ನ ತಾಯಿ ನೆನಪಿಗೆ ಬಂದರು, ಇಂಥದ್ದೆಲ್ಲ ತುಂಬ ಕೇಳಲಿಕ್ಕೆ ಬಂದಿದೆ. ಸೊ ಈ ಪ್ರಯೋಗಗಳನ್ನು, ಹೊಸ ಪ್ರಯೋಗಗಳನ್ನು ಮಾಡಿದ್ದು ನನಗೆ ತುಂಬ ಆತ್ಮತೃಪ್ತಿ ನೀಡಿದೆ ಅಂತ ಹೇಳ್ತೀನಿ. ಇನ್ನಷ್ಟು ಈ ಹೊಸ ಪ್ರಯೋಗಗಳು ನಿಮ್ಮಿಂದ ಬರಲಿ ಅಂತ ಹೇಳ್ತಾ ಮ್ಯಾಮ್. ಥ್ಯಾಂಕ್ ಯು. ಇಷ್ಟೆಲ್ಲ ನಿಮ್ಮ ಈ ಒಂದು ವಿಸ್ತಾರವಾದಂತಹ ಯೋಜನೆಗಳು, ಅಷ್ಟು ಡ್ಯಾನ್ಸ್ ಕ್ಲಾಸ್ಗಳು, ಅದ್ರ ಮಧ್ಯದಲ್ಲಿ ನಿಮಗೆ ಒಂದಷ್ಟು ಟೈಮ್, ಕವನಕ್ಕೊಂದಷ್ಟು ಟೈಮ್, ಮನೆ, ಮಗಳು, ಈ ಎಲ್ಲದಕ್ಕೂ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ? ಮನಸ್ಸಿದ್ರೆ ಮಾರ್ಗ. ನಿಮಗೆ ಗೊತ್ತೇ ಇದೆ. ಗೊತ್ತೇ ಇದೆ ನಿಮಗೆ. ಟೈಮ್ ಕೊಡಬೇಕು ಅಂತ ಅನಿಸಿದಾಗ ಟೈಮ್ ಕೊಡಬೇಕು ಅದಕ್ಕೆ. ಯಾವಾಗ ಈಗ ಒಂದು ತಾಯಿಗೆ ಒಂದು 5-6 ಜನ ಮಕ್ಕಳಿದ್ರೆ, ಒಂದು ಮಗು ತುಂಬ ವೀಕ್ ಆಗಿದ್ರೆ ತಾಯಿ ಅದಕ್ಕೆ ಟೈಮ್ ಕೊಟ್ಟೆ ಕೊಡ್ತಾರೆ, ಕೊಡುವುದಿಲ್ಲ ಅಂತ. ಹಾಗೆ ಅಂತ ಹೇಳಿದ್ರೆ ಇನ್ನೊಂದು ಒಳ್ಳೆಯ ಮಾಡುವ ಮಗುವಿಗೆ ಟೈಮ್ ಕೊಡದೇ ಇರುವುದಿಲ್ಲ ಅವಳು. ಎಲ್ಲರನ್ನು ಸಮಾನವಾಗಿ ಅದೇ ರೀತಿ ನಾವು ನಮ್ಮ ಟೈಮ್ಗಳನ್ನು ಡಿವೈಡ್ ಮಾಡಿಕೊಂಡು, ಪ್ಲಾನ್ ಮಾಡಿಕೊಂಡು ಮಾಡಬಹುದು ಅಂತ ನನಗೆ ಅನಿಸ್ತದೆ. ಮ್ಯಾಮ್, ಈ ಮನಸ್ವಿನಿ ಕಾರ್ಯಕ್ರಮದಲ್ಲಿ ಎಲ್ರಿಗೂ ನೀವು ಕೊಡುವಂತಹ ಮೆಸೇಜ್? ಓಕೆ, ನಾನು ಈ ಒಂದು ಮೆಸೇಜ್ ಅಂತ ಹೇಳಿದ್ರೆ, ನಾನೊಂದು ಚಿಕ್ಕ ಕತೆ, ಟೀಚರ್ ಅಲ್ವಾ, ಒಂದು ಕತೆ ಹೇಳಬೇಕು ಅಂತ ಏನು ಅಂತ ಹೇಳಿದ್ರೆ, ಒಂದು 6 ವರ್ಷದ ಮಗು, ಇನ್ನೊಂದು 3 ವರ್ಷದ ಮಗು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದೊಡ್ಡ ಹೊಂಡ, ಇದು ಎಂತ ಬಾವಿಗೆ ತೋಡಿರ್ತಾರೆ. ಅದಕ್ಕೆ ಈ 6 ವರ್ಷದ ಮಗು ಬಿದ್ದುಬಿಡುತ್ತೆ. ಆಗ ಈ 3 ವರ್ಷದ ಮಗು ಅದನ್ನು ಎತ್ತಬೇಕು. ಹೇಗೆ ಎತ್ತಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿ, ಊರಿನವರು ಯಾರೂ ಕಾಣಿಸ್ತಾ ಇಲ್ಲ, ಅಲ್ಲಿ ಐಸೋಲೇಟೆಡ್ ಲ್ಯಾಂಡ್, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ತೆಂಗಿನಕಾಯಿ, ಇದು ನಾವು ಏನೇ ಹೇಳ್ತೇವೆ, ಕೊತ್ತೊಳಿಗೆ ಮಡ್ಲು, ಅದನ್ನು ತಂದು ಕೊಟ್ಟು ಅವನನ್ನು ಆದಷ್ಟು ಪ್ರಯತ್ನ ಪಟ್ಟು ಮೇಲಕ್ಕೆ ಎತ್ತುತ್ತದೆ. 6 ವರ್ಷದ ಮಗುವನ್ನು ಮೇಲಕ್ಕೆ ಎತ್ತುತ್ತದೆ. ಹೋಗಿ ಊರಲ್ಲಿ ಹೇಳ್ತಾರೆ, ಹೀಗೀಗ ಆಯಿತು, ಹೀಗ ಆಯಿತು ಅಂತ ಹೇಳಿ ಕತೆ ಹೇಳ್ತಾರೆ. ಆಗ ಯಾರೂ ನಂಬುದಿಲ್ಲ. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟು? ಒಂದು 3 ವರ್ಷದ ಮಗು 6 ವರ್ಷದ ಮಗುವನ್ನು ಗುಂಡಿಂದ ಮೇಲಕ್ಕೆ ಎತ್ತಿತ್ತು ಅಂತ ಹೇಳಿದ್ರೆ ಯಾರೂ ನಂಬುದಿಲ್ಲ. ಸುಮ್ಮನೆ ಕೂತ್ಕೊಳ್ಳಪ್ಪ, ಎಂಥ ಕತೆ ಹೇಳ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿದ್ದ ಒಂದು ಅಜ್ಜ, ಪ್ರಾಯದಲ್ಲಿ ಹಿರಿಯರು, ಅವ್ರು ಹೇಳ್ತಾರೆ, ಇದು ಸಾಧ್ಯ ಆಗಿದ್ದಕ್ಕೆ ಆಗಿದ್ದು ಹೇಗೆ ಅಂತ ನಾನು ಹೇಳ್ತೇನೆ. ಯಾವಾಗ ಆ ಮಗುವಿಗೆ ನಿನ್ನಲ್ಲಿ ಆಗುವುದಿಲ್ಲ ಅಂತ ಹೇಳುವವರಲ್ಲಿ ಯಾರೂ ಇಲ್ವೋ, ಆ ಮಗು ಅದನ್ನು ಛಲವಾಗಿ ತೆಗೆದುಕೊಂಡು ಇನ್ನೊಂದು 6 ವರ್ಷದ ಮಗುವನ್ನು ಮೇಲಕ್ಕೆ ಎತ್ತಿದೆ, ಇದು ಸಾಧ್ಯ ಅಂತ ಹೇಳಿ ಅಜ್ಜ ಹೇಳ್ತಾರಂತೆ. ಇದೇ ರೀತಿ ನಿಮಗೆ ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೋ ಆಗೋದಿಲ್ವೋ ಅದು ಬೇರೆ ಪ್ರಶ್ನೆ. ಹೆಲ್ಪ್ ಮಾಡೋದಿದ್ರೂ ಪರವಾಗಿಲ್ಲ, ಅದು ನಿಮ್ಮ ಕೈಯಿಂದ ಆಗೋದಿಲ್ಲ, ನೀವು ಬಿಟ್ಟುಬಿಡಿ ಅದನ್ನು ಅಂತ ಹೇಳುವ ನೆಗೆಟಿವ್ ಥಾಟ್ಸ್ಗಳನ್ನು ಆದಷ್ಟು ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ, ಮನಸ್ಸು ಅನ್ನುವಂಥದ್ದು ತುಂಬ ಜೆಂಟ್ಲಾಗಿರ್ತದೆ. ಅದು ಒಮ್ಮೆ ಕದಡಿ ಹೋದರೆ ಅದನ್ನು ರಿಪೇರ್ ಮಾಡುವಂಥದ್ದು ಬಹಳ ಕಷ್ಟ. ಸೊ ಆದ ಕಾರಣ ನಾವು ಆದಷ್ಟು ಎಲ್ಲರನ್ನ ಹುರಿದುಂಬಿಸ್ಕೊಂಡು, ಮಗು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಮಾಡುವ ಕೆಲಸಕ್ಕೆ ನಿಮಗೆ ಅದನ್ನು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಆಗದಿದ್ರು ನೆಗೆಟಿವ್ ಒಂದು ಹೇಳಬೇಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಕನಸುಗಳನ್ನು ನೋಡುವಂಥದ್ದು ನಿದ್ದೆಯಲ್ಲಿ ಮಾತ್ರ ನೋಡಬೇಡಿ, ಕಣ್ಣು ತೆರೆದು ನೋಡಿ, ಅದರ ಮೇಲೆ ವರ್ಕ್ ಮಾಡಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಮ್ಯಾಮ್. ಇದರ್ ಮ್ಯಾನೇಜ್ ಆರ್ ಡೋಂಟ್ ಡ್ಯಾಮೇಜ್. ಕರೆಕ್ಟ್, ರೈಟ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಮಗೆ ಇಷ್ಟು ಸಣ್ಣ ಕಾಲಾವಕಾಶದಲ್ಲಿ ತಿಳಿಸ್ಕೊಟ್ರಿ ಮ್ಯಾಮ್. ತಮಗೆ ಧನ್ಯವಾದಗಳು ಮ್ಯಾಮ್, ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆದಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಮನದಾಳದ ವಂದನೆಗಳು. ನೋಡಿದ್ರಲ್ವಾ ವೀಕ್ಷಕರೇ, ಹಲವಾರು ವಿಚಾರಗಳನ್ನು, ಹಲವಾರು ತಮ್ಮ ಪ್ರತಿಭೆಯನ್ನು ಯಾವ ರೀತಿಯಾಗಿ ಇವರು ಯುಟಿಲೈಸ್ ಮಾಡಿಕೊಂಡು ಅದಕ್ಕೆಲ್ಲ ಟೈಮ್ ಕೊಟ್ಟುಕೊಂಡು ಇವತ್ತು ಎಷ್ಟು ದೊಡ್ಡ ಬೃಹದಾಕಾರವಾಗಿ ಬೆಳೆದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ಅಂತ. ಇದೇ ರೀತಿ ಸೌಮ್ಯ ಸುಧೀಂದ್ರ ರಾವ್ ಅವರು ಮುಂದುವರಿಲಿ ಅಂತ ಹಾರೈಸ್ತಾ ಇವತ್ತಿನ ಮನಸ್ವಿನಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್.